ಹರೇ ಕೃಷ್ಣ. ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ. ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ ಆಯೋಜಿಸಿದಂತ ಶ್ಲೋಕ ಕಲಿಯುವ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣೆಯ ಜೊತೆಗೆ ಪ್ರಾರಂಭ ಮಾಡೋಣ. ನನ್ನ ಜೊತೆಗೆ ಎಲ್ಲರೂ ಕೂಡ ರಿಪೀಟ್ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ. 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 ಓಂ ಅಜ್ಞಾನತಿಮಿರಾಂಧಸ್ಯ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ಕೃಷ್ಣಪ್ರೇಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿವೇದಾಂತ ಶ್ರೀಮತಿ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೇ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ ದೇಶತಾರಿಣೆ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ಸರಸ್ವತಿ ವ್ಯಾಸಂ ತತೋ ಜಯಮುದೀರಯೇತ್. ಸರ್ವೋಪನಿಷದೋ ಗಾವೋ ಸರ್ವೋಪನಿಷದ್ದೋ ಗಾವೋ ದೋಗ್ಧಾ ಗೋಪಾಲನಂದನಃ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ಪಾರ್ಥೋ ವಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ದುಗ್ಧಂ ಗೀತಾಮೃತಂ ಮಹತ್. ವಸುದೇವಸುತಂ ದೇವಂ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಂ ವಂದೇ ಜಗದ್ಗುರುಂ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಇಸ್ಕಾನ್ ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ. ಶ್ರೀ ಶ್ರೀ ಗೌರ್ನಿತಾಯ್ ಕಿ ಜೈ. ಶಿಲ ಪ್ರಭುಪಾದ್ ಕಿ ಜೈ. ಶಿಲ ಗುರುದೇವ್ ಕಿ ಜೈ. ಎಲ್ಲ ಗುರು ಪರಂಪರೆಗೂ ಜೈ. ಎಲ್ಲ ದೀಕ್ಷಾ ಗುರುಗಳಿಗೂ ಜೈ. ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶಿಲ ಪ್ರಭುಪಾದ್ ಕಿ ಜೈ. ಶಿಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ. ಸೊ ನಿನ್ನೆ ನಾವು ಅಧ್ಯಾಯ 1 ಕೊನೆಯ 10 ಶ್ಲೋಕಗಳನ್ನ ನಾವು ತಿಳಿದುಕೊಂಡ್ವಿ. ಇವತ್ತು ಭಗವದ್ಗೀತೆಯ ದ್ವಿತೀಯ ಅಧ್ಯಾಯವನ್ನ ನಾವು ತಿಳಿದುಕೊಳ್ಳೋಣ. ಅಥ ದ್ವಿತೀಯೋಧ್ಯಾಯಃ ಸಾಂಖ್ಯಯೋಗಃ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2 1ನೇ ಶ್ಲೋಕ.
ಸಂಜಯ ಉವಾಚ ತಂ ತಥಾ ಕೃಪಯಾವಿಷ್ಟಂ ಅಶ್ರುಪೂರ್ಣಾಕುಲೇಕ್ಷಣಂ ವಿಷೀದಂತಂ ಇದಂ ವಾಕ್ಯಂ ಉವಾಚ ಮಧುಸೂದನಃ. ಇನ್ನೊಮ್ಮೆ ಸ್ಲೋ ಆಗಿ ಹೇಳ್ತೀನಿ ನೋಡಿ. ಸಂಜಯ ಉವಾಚ तं तथा कृपयाविष्टम् अश्रुपूर्णाकुलेक्षणम् विषीदन्तम् इदं वाक्यम् उवाच ಮಧುಸೂದನಃ. ಇಲ್ಲಿ ಮೂರನೇ ಲೈನಲ್ಲಿ, ಎರಡನೇ ಲೈನಲ್ಲಿ ಅಶ್ರುಪೂರ್ಣ ಕುಲೇಕ್ಷಣಂ ಅಂತ ಇದೆ. ಇಲ್ಲಿ ನೀವು ಇದನ್ನ ಸ್ಪ್ಲಿಟ್ ಮಾಡ್ಬೋದು. ಏನಂತ? ಅಶ್ರು ಪೂರ್ಣ ಅಕುಲ ಈ ಕ್ಷಣಂ ಅಂತ ಹೇಳಿ 4 ಶಬ್ದ ಆಗುತ್ತೆ. ಆಕುಲಂ, ಅಶ್ರು ಪೂರ್ಣ ಆಕುಲ ಈ ಕ್ಷಣಂ ಅಂತ ಬರುತ್ತೆ. ಇಲ್ಲಾಂದ್ರೆ ನೀವು ಈಸಿಯಾಗಿ ಎಲ್ಲ ಕೂಡಿ ಹೇಳ್ಬೋದು. ಅಂತಂದ್ರೆ ಅಶ್ರು ಪೂರ್ಣ ಕುಲೇ ಕ್ಷಣಂ ಅಂತಾನು ಕೂಡ ಹೇಳ್ಬೋದು. ಹರೇ ಕೃಷ್ಣ. ಮಾತಾಜಿ ನಿನ್ನೆ ಎಲ್ಲಿಗೆ ಸ್ಟಾಪ್ ಮಾಡಿದ್ರೆ ನೋಡಿ. ಮಾತಾಜಿ ಒಂದ್ ಸೆಕೆಂಡ್ ಮಾತಾಜಿ, ಹೇಳಿ. ಮಧ್ಯೆ ಮಾತಾಡಕ್ ಕ್ಷಮಿಸಿ ಮಾತಾಜಿ. ಇಲ್ಲಿ ತುಂಬಾ ಮಳೆ ಇತ್ತು ಮಾತಾಜಿ, ಇದಿರ್ಲಿಲ್ಲ, ಕರೆಂಟ್ ಇಲ್ಲ ಬೆಳಗ್ಗೆಯಿಂದ. ಚಾರ್ಜ್ ಆಗೋಗಿದೆ, ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಒಂದ್ಸಾರಿ ಒಂದ್ಸಾರಿ ಓದ್ತೀನಿ ಮಾತಾಜಿ. ನೀವು ಓದ್ತೀರಾ? ಹರೇ ಕೃಷ್ಣ ಮಾತಾಜಿ. ಅದು ಚಾರ್ಜ್ ಇಲ್ಲ, ಮುಗ್ದೋಗ್ಬಿಟ್ಟಿದೆ. ಒಂದ್ಸರಿ ಓದ್ಬೇಕು ಅಂತ ಆಸೆ. ಸ್ವಲ್ಪ ಇದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 1. ಸಂಜಯ ಉವಾಚ ತಂ ತಥಾ ಕೃಪಯಾ ವಿಷ್ಣುಂ ತಂ ತಥಾ ಕೃಪಯಾ ವಿಷ್ಟಂ ಅಶ್ರುಪೂರ್ಣಾಕುಲೇಕ್ಷಣಂ ವಿಷೀದಂತಂ ಇದಂ ವಾಕ್ಯಂ ಉವಾಚ ಮಧುಸೂದನಃ. ಕರೆಕ್ಟ ಮಾತಾಜಿ? ಸರಿ ಬಂದೆ. ಸರಿ ನೋಡಿ ಮಾತಾಜಿ, ಎಲ್ಲಿಂದ ಬಿಟ್ಟಿದ್ರೆ ನಿನ್ನೆ ಅಲ್ಲಿ ಪ್ರಾರಂಭ ಮಾಡಿ. ಶ್ಯಾಮ ಇವರು ಸುಮಂಗಲ ಮಾತಾಜಿ. ಒಂದ್ ನಿಮಿಷ ಇದ್ ಮಾಡ್ತೀನಿ ಮಾತಾಜಿ, ಬೇಜಾರ್ ಮಾಡ್ಕೋಬೇಡಿ. ಚಾರ್ಜ್ ಹಾಕ್ತೀನಿ, ಈ ಕರೆಂಟ್ ಬಂದಿದೆ. ಸರಿ ಸರಿ ಸರಿ. ಹರೇ ಕೃಷ್ಣ ಮಾತಾಜಿ. ನನಗೂ ಮರ್ತ ಹೋಯ್ತು ಮಾತಾಜಿ, ಎಲ್ಲಿ ಬಿಟ್ಟಿದ್ದೀನಿ. ಫಸ್ಟ್ ಇಂದ ಹೇಳ್ಬಿಡಿ, ಯಾಕಂದ್ರೆ ನಿನ್ನೆ ಹೀಗೆ ಉಲ್ಟಾ ಬಂದಿದ್ರಲ್ಲ. ಇವತ್ತು ಅಲ್ಪ ಮಾತಾಜಿ ಮಾಡಿ. ಅಲ್ಪ ಮಾತಾಜಿ. ಮಾತಾಜಿ. ಶ್ಲೋಕ 1. ಸಂಜಯ ಉವಾಚ ತಂ ತಥಾ ಕೃಪಯಾವಿಷ್ಟಂ ಅಶ್ರುಪೂರ್ಣಾಕುಲೇಕ್ಷಣಂ ವಿಷೀದಂತಂ ಇದಂ ವಾಕ್ಯಂ ಉವಾಚ ಮಧುಸೂದನಃ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ನಿಮ್ಗೆ ವಿಷೀದಂತಂ ನಾವು ಬರೆಯೋದಕ್ಕೂ ಈ ಒಂದು ಸಂಸ್ಕೃತ ಪದವನ್ನ ಬಳಸಿ ಕನ್ನಡ ಬರೆಯೋದಕ್ಕೂ ವ್ಯತ್ಯಾಸ ಆಗುತ್ತೆ. ಇಲ್ಲಿ ದ ಆದ್ಮೇಲೆ ನಾವೇನ್ ಬರೀತೇವೆ? 0 ಬರೀತೇವೆ. ದಂತ ಆಮೇಲೆ ತ ಬರ್ದು ಮ ಬರೀತೇವೆ. ಆದ್ರೆ ಇಲ್ಲಿ ಏನ್ ನ ಬರ್ದು ತ ಒತ್ ಕೊಟ್ಟಿದ್ದಾರೆ. ಬಟ್ ಆಕ್ಚುಲಿ ಇದೇ ಕರೆಕ್ಟ್. ವಿಷೀದಂತಂ ಹಿಂಗೇನೆ ಬರಿಬೇಕು. ಅಲ್ಲಿ ನೀವು ದಂತಂ ಅಂದ್ರೆ ಚಿಹ್ನೆ ಓದುವಾಗ ಹೇಗೆ ಓದ್ತಿರಲ್ಲ ಅನುನಾಸಿಕ, ಹಾಗೆ ಓದಿ. ದಂತಂ ಅಂತ ಹೇಳಿ ಓದಿ. ವಿಷಿದಂತಂ ವಿಷಿದಂತಂ ಅಷ್ಟೇ. ವಿಷಿದಂತಂ ವಿಷಿದಂತಂ ಕರೆಕ್ಟ್. ಸರಿ. ನೆಕ್ಸ್ಟ್ ಡಾಕ್ಟರ್ ಎಂ ಕೃಷ್ಣಮೂರ್ತಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ ಓದ್ತೇನೆ. ಶ್ಲೋಕ 1. ಸಂಜಯ ಉವಾಚ ತಂ ತಥಾ ಕೃಪಯಾವಿಷ್ಟಂ ಅಶ್ರುಪೂರ್ಣಾಕುಲೇಕ್ಷಣಂ ವಿಷಿದಂತಂ ಇದಂ ವಾಕ್ಯಂ ಉವಾಚ ಮಧುಸೂದನಃ. ಹರೇ ಕೃಷ್ಣ ಮಾತಾಜಿ. ಸರಿ. ಅನಸೂಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 1. ಸಂಜಯ ಉವಾಚ ತಂ ತಥಾ ಕೃಪಯಾವಿಷ್ಟಂ ಅಶ್ರುಪೂರ್ಣಾಕುಲೇಕ್ಷಣಂ ವಿಷಿದಂತಂ ಇದಂ ವಾಕ್ಯಂ ಉವಾಚ ಮಧುಸೂದನಃ. ಅಶ್ವಿನಿ ನೆಕ್ಸ್ಟ್ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 1. ಸಂಜಯ ಉವಾಚ ತಂ ತಥಾ ಕೃಪಯಾವಿಷ್ಟಂ ಅಶ್ರುಪೂರ್ಣಕುಲೇ ಕ್ಷಣಂ ಇಷಿದನ್ನಂ ಇದಂ ವಾಕ್ಯಂ ಉವಾಚ ಮಧುಸೂದನಃ.
ನಿಷಿದಂತಂ ಇದಂ ವಾಕ್ಯಂ. ಇದಕ್ಕೆ ಉಲ್ಟಾ ಬಂತು. ಅನ್ಮ್ಯೂಟ್ ಮಾಡ್ಕೋಬೇಡಿ ಯಾರು, ಇಲ್ಲಾಂದ್ರೆ ಮೇಲೆ ಬರ್ತೀರಾ, ಅಲ್ಲಿ ಮತ್ತೆ ನಮ್ಗೆ ಕನ್ಫ್ಯೂಸ್ ಆಗುತ್ತೆ. ನೋಡಿ, ಈಗ ನಾನು ಮಧ್ಯದಲ್ಲಿ ಇವ್ರನ್ನ ಕೃಷ್ಣಮೂರ್ತಿ ಪ್ರಭುಜಿನ ಕೂಗ್ದೆ. ಇಲ್ಲಿ ಅನಸೂಯ ಮಾತಾಜಿ ಆಯ್ತಾ ನಿಮ್ದು? ಆಯ್ತು ಮಾತಾಜಿ. ಸರಿ. ಚೆಲುವಮ್ಮ ನೆಕ್ಸ್ಟ್ ಹೇಳಿ. ಚೆಲುವಮ್ಮ ಮಾತಾಜಿ ಹೇಳಿ. ಹರೇ ಕೃಷ್ಣ. ಕೇಳಿಸ್ತಾ ಇಲ್ವಾ? ದಾಕ್ಷಾಯಿನಿ. ಹರೇ ಕೃಷ್ಣ ಮಾತಾಜಿ. ಅಧ್ಯಾಯ 2 ಶ್ಲೋಕ 1. ಬೇಗ ಅನ್ಮ್ಯೂಟ್ ಮಾಡ್ಕೋಬೇಕು ಮಾತಾಜಿ, ಇಲ್ಲಾಂದ್ರೆ ತುಂಬಾ ಸಮಯ ಆಗತ್ತೆ, ಮುಗಿಸ್ಲಿಕ್ಕೆ ಆಗಲ್ಲ. ಹಾಗಾಗಿ ನೆಕ್ಸ್ಟ್ ನಿಮ್ದು ಇರುತ್ತೆ ಅಂತ ಗೊತ್ತಿರುತ್ತೆ, ಯಾಕಂದ್ರೆ ಅಲ್ಲಿ ಸೀರಿಯಲ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ದು ಯಾರ್ದು ನೆಕ್ಸ್ಟ್ ಇದೆ ಅಂತ. ಸೊ ಬೇಗ ಅನ್ಮ್ಯೂಟ್ ಮಾಡ್ಕೊಂಡ್ರೆ ಒಳ್ಳೇದು. ಅದು ಸ್ವಲ್ಪ ಗಂಟ್ಲು ನೋವಿದೆ, ಇವತ್ತು ಆಗಲ್ಲ ಅಂತ. ಇರ್ಲಿ ಹೇಳಿ, ಏನಾಗಲ್ಲ. ಗಂಟ್ಲು ನೋವಿದ್ರು ಕೂಡ ಹೇಳೋದ್ರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ, ಹೇಳಿ, ಕ್ಲಿಯರ್ ಆಗತ್ತೆ, ಹೇಳಿ. ಸರಿ ಮಾತಾಜಿ. ಶ್ಲೋಕ 1. ಸಂಜಯ ಉವಾಚ ತಂ ತಥಾ ಕೃಪಯಾವಿಷ್ಟಂ ಅಶ್ರುಪೂರ್ಣ ಕುಲೇಕ್ಷಣಂ ವಿಷಿದಂತಂ ಇದಂ ವಾಕ್ಯಂ ಉವಾಚ ಮಧುಸೂದನಃ. ನೆಕ್ಸ್ಟ್ ದಾಕ್ಷಾಯಿನಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 1. ಸಂಜಯ ಉವಾಚ तं तथा कृपयाविष्टम् अश्रुपूर्णाकुलेक्षणम् विषीदन्तम् इदं वाक्यम् उवाच ಮಧುಸೂದನಃ. ಧನ್ಯವಾದಗಳು. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಡಾಕ್ಟರ್ ಸುನೀತಾ ಅವರು ಹೇಳಿ, ರೆಡಿ ಇರಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2 ಶ್ಲೋಕ 2. ಶ್ರೀ ಭಗವಾನುವಾಚ ಕುತಸ್ತ್ವಾ ಕಶ್ಮಲಂ ಇದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಾಜುಷ್ಟಮಸ್ವರ್ಗ್ಯಂ ಅಕೀರ್ತಿಕರಮರ್ಜುನ. ಇನ್ನೊಮ್ಮೆ ಸ್ಲೋ ಆಗಿ ಹೇಳ್ತೀನಿ ನೋಡಿ. ಶ್ರೀ ಭಗವಾನುವಾಚ ಕುತಸ್ತ್ವಾ ಕಶ್ಮಲಂ ಇದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಾಜುಷ್ಟಮಸ್ವರ್ಗ್ಯಂ ಅಕೀರ್ತಿಕರಮರ್ಜುನ. ಇಲ್ಲಿ ನೀವು ಬಿಡಿಸ್ಬಹುದು. ಕುತಸ್ತ್ವ ಕಶ್ಮಲಂ ಇದಂ ಅಂತ ಹೇಳ್ಬೋದು, ಅಥವಾ ಕಶ್ಮಲಂ ಇದಂ ಅಂತೂ ಕೂಡ ಹೇಳ್ಬೋದು. ವಿಷಮೇ ಸಮುಪಸ್ಥಿತಂ, ಇದು ಕೂಡ ಎರಡನೇ ಲೈನು ಸಮುಪಸ್ಥಿತಂ ಅಂತ ಇದೆ. ಇಲ್ಲಿನೂ ಕೂಡ ನೀವು 2 ತರ ಹೇಳ್ಬೋದು. ಇಲ್ಲ, ಸಮುಪಸ್ಥಿತಂ ಕೂಡ ಹೇಳಿ. ಅದು ಇದು ಬರುತ್ತೆ, ಉಪಸ್ಥಿತಂ ಅಂತ ಬರುತ್ತೆ, ಬಟ್ ಸಮುಪಸ್ಥಿತಂ ಅಂತ ಕೂಡ ಹೇಳಿ. 3ನೇ ಲೈನ್ ಅಲ್ಲಿ ಅನಾರ್ಯ ಜುಷ್ಟಂ ಅಸ್ವರ್ಗ್ಯಂ ಅಂತ ಹೇಳಿ ಬರುತ್ತೆ. ಕೂಡಿ ಹೇಳಿದ್ರೆ ತುಂಬಾ ಒಳ್ಳೇದು. ಇಲ್ಲ ಅಂದ್ರೆ ನೀವು ಬಿಡಿಸೋದಾದ್ರೆ ಇಲ್ಲಿ ಅನಾರ್ಯ ಜುಷ್ಟಂ ಅಸ್ವರ್ಗ್ಯಂ ಅಂತ ಹೇಳ್ಬೇಕು. 3 ಪದ ಬರುತ್ತೆ. ಅನಾರ್ಯ ಜುಷ್ಟಂ ಅಸ್ವರ್ಗ್ಯಂ ಅಂತ ಬರುತ್ತೆ, ಹಾಗೆ ಹೇಳ್ಬಹುದು. ಬಿಟ್ರೆ ಅನಾರ್ಯ ಜುಷ್ಟಂ ಅಸ್ವರ್ಗ್ಯಂ ಅಂತ ಹೇಳಿ ಕೂಡಿ ಹೇಳ್ಬೋದು. ಲಾಸ್ಟ್ ಅಕೀರ್ತಿಕರಂ ಅರ್ಜುನ ಅಂತ ಇದೆ. ಇಲ್ಲಿನೂ ಕೂಡ 3 ಪದ ಬರುತ್ತೆ, ಅಕೀರ್ತಿ ಕರಂ ಅರ್ಜುನ ಅಂತ ಹೇಳಿ. ಸೊ ಬಿಡಿಸಿ ಹೇಳ್ಬೋದು, ಕೂಡಿನೂ ಹೇಳ್ಬೋದು. ಆದಷ್ಟು ಕೂಡಿ ಹೇಳಲಿಕ್ಕೆ ಪ್ರಯತ್ನವನ್ನ ಮಾಡಿ. ಆಗ್ಲಿಲ್ಲ ಅಂದ್ರೆ ಬಿಡಿಸಿ ಹೇಳಿದ್ರು ಏನ್ ತೊಂದ್ರೆ ಇಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸುನೀತಾ ಅವರು ಹೇಳ್ಬೇಕು. ಮಾತಾಜಿ. ಶ್ರೀ ಭಗವಾನುವಾಚ ಕುತಸ್ತ್ವ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಮಸ್ವರ್ಗ್ಯಂ ಅಕೀರ್ತಿಕರಮರ್ಜುನ. ಸರಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಲ್ಪ ಗಾಯತ್ರಿ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 2. ಶ್ರೀ ಭಗವಾನ್ ಉವಾಚ ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯೋ ಜುಷ್ಟಮಸ್ವರ್ಗಂ. ಅನಾರ್ಯೋ ಅಲ್ಲ, ಅನಾರ್ಯ. ಕಣ್ಣಿಗೆ ಇದಾಯ್ತು. ಅನಾರ್ಯ ಜುಷ್ಟಮಸ್ವರ್ಗ್ಯಂ ಅಕೀರ್ತಿಕರಮರ್ಜುನ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಗೀತಾ ಮಾತಾಜಿ. ಗೀತಾ ಎಂ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನುವಾಚ
कुतस्त्वाकश्मलमिदं विषमे समुपस्थितम् अनार्यजुष्टं स्वर्ग्यम् अकीर्तिकरमर्जन. हरे कृष्ण. ಅಲ್ಲಿ ನೀವು ಅನಾರ್ಯ ಜುಷ್ಟಂ ಸ್ವರ್ಗ್ಯಂ ಅನ್ನಂಗಿಲ್ಲ. ನೀವು ಬಿಡಿಸಿ ಹೇಳೋದಾದ್ರೆ ಅನಾರ್ಯ ಜುಷ್ಟಂ ಅಸ್ವರ್ಗ್ಯಂ ಅಂತ ಹೇಳ್ಬೇಕು ಅಲ್ಲಿ. ಇಲ್ಲಾಂದ್ರೆ ಬಿಡಿಸಿ ಹೇಳೋದಾದ್ರೆ ಅನಾರ್ಯ ಜುಷ್ಟಂ ಜುಷ್ಟಂ ಸ್ವರ್ಗ್ಯಂ ಜುಷ್ಟಂ ಅಸ್ವರ್ಗ್ಯಂ ಜುಷ್ಟಂ ಅಸ್ವರ್ಗ್ಯಂ ಅಂತ ಹೇಳ್ಬೇಕು. ಹಾ ಮಾತಾಜಿ. ಹಾ ಇನ್ನೊಬ್ರು ಹೇಳಿ. ಪವಿತ್ರ ಇಲ್ಲ ಪವಿತ್ರ ಅಲ್ಲ ಇವರು ಕಮಲಾ ಮಾತಾಜಿ. ಹಾ ಹೌದು. ಕಮಲಾ ಭಟ್ ಮಾತಾಜಿ. ಹರೇ ಕೃಷ್ಣ. ಹರೇ ಮಾತಾಜಿ. ಶ್ಲೋಕ 2. ಶ್ರೀ ಭಗವಾಚ ಕುತಸ್ತ್ವಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಮಸ್ವರ್ಗ್ಯಂ. ಧನ್ಯವಾದಗಳು ಮಾತಾಜಿ. ಸರಿ ನಿಮ್ದು ಕೇಳಿಸ್ಲಿಲ್ಲ ಮಾತಾಜಿ, ಸ್ವಲ್ಪ ಇದಿತ್ತು, ವಾಯ್ಸ್ ಬ್ರೇಕ್ ಆಗ್ತಾ ಇತ್ತು. ಬಟ್ ಸರಿಯಾಗಿ ಹೇಳಿದ್ರಿ ಅಂತ ನಾನು ಅನ್ಕೊಳ್ತೇನೆ. ಸೊ ಇದ್ರದ್ದು ಒಂದು ಅನುವಾದವನ್ನ ನೋಡ್ಕೊಂಡು ಬರೋಣ. ಸೊ ಮೊದಲನೇ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ. ಇಲ್ಲಿವರೆಗೂ ಅಧ್ಯಾಯ 1ರಲ್ಲಿ ಅರ್ಜುನ ತನ್ನ ಗೊಂದಲವನ್ನ ತಿಳಿಸಿದ. ಆ ಗೊಂದಲಕ್ಕೆ ಪ್ರತಿ ಉತ್ತರವಾಗಿ 2ನೇ ಅಧ್ಯಾಯದಲ್ಲಿ ಕೃಷ್ಣ ಈಗ ಮಾತಾಡ್ತಾನೆ. ಸೊ ಆ ಕೃಷ್ಣ ಮಾತಾಡಿರೋದನ್ನ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಶ್ಲೋಕ 1ರಲ್ಲಿ ಸಂಜಯ ಉವಾಚ ತಥಂ ತಂ ತಥಾ ಕೃಪಯಾವಿಷ್ಟಂ ಅಶ್ರುಪೂರ್ಣಾಕುಲೇಕ್ಷಣಂ ಅಂತ. ಅಂದ್ರೆ ಅಶ್ರುಪೂರ್ಣಾಕುಲೇಕ್ಷಣಂ ಅಂದ್ರೆ ಕರುಣೆ ತುಂಬಿದಂತಹ ಒಂದು ಮನಸ್ಸಿನಿಂದ, ಕಂಬನಿ ತುಂಬಿದಂತ ಒಂದು ಮನಸ್ಸಿನಿಂದ ಅರ್ಜುನನನ್ನ ನೋಡಿ ಮಧುಸೂದನ ಹೀಗೆ ಹೇಳಿದ. ಅಶ್ರುಪೂರ್ಣಾಕುಲೇಕ್ಷಣಂ. ಈಗ ಅರ್ಜುನ ಎಲ್ಲ ಗೊಂದಲದಲ್ಲಿದ್ದಾನೆ, ಕಣ್ಣು ತುಂಬಿಕೊಂಡಿದ್ದಾನೆ, ಅವನು ಹೃದಯ ತುಂಬಿ ಬರ್ತಾ ಇದೆ. ಸೊ ಇದನ್ನ ನೋಡಿದಂತಹ ವಿಷಿದಂತಂ ಇದಂ ವಾಕ್ಯಂ. ಇದನ್ನ ನೋಡ್ಬಿಟ್ಟು ವಿಷಾದಿಸುತ್ತಿದ್ದಂತಹ ಅರ್ಜುನನನ್ನ ನೋಡ್ಬಿಟ್ಟು ಉವಾಚ ಮಧುಸೂದನ ಹೀಗೆ ಹೇಳಿದ. ಮಧುಸೂದನ ಯಾಕೆ ಹೇಳ್ತಾ ಇದ್ದಾನೆ? ಯಾಕೆಂದ್ರೆ ಮಧು ಅನ್ನುವಂಥ ರಾಕ್ಷಸನನ್ನ ಕೊಂದಂತಹ ಕೃಷ್ಣನಿಗೆ ಮಧುಸೂದನ ಅನ್ನುವಂತ ಹೆಸರಿಂದ ಸಂಬೋಧಿಸಿ ಅವನು ಹೀಗೆ ಹೇಳಿದ ಅಂತ ಸಂಜಯ್ ಹೇಳ್ತಾನೆ. ಈಗ ಭಗವಾನುವಾಚ, ಶ್ರೀ ಭಗವಾನುವಾಚ ಕುತಸ್ತ್ವ ಕಶ್ಮಲಮಿದಂ. ಭಗವಂತ ಏನ್ ಹೇಳ್ದ ಅರ್ಜುನನಿಗೆ? ಕುತಸ್ತ್ವ ಕಶ್ಮಲಮಿದಂ. ಕುತಃ ತ್ವಾ ಕಶ್ಮಲಮಿದಂ. ಕಶ್ಮಲ ಅಂತಂದ್ರೆ ಕೊಳೆ. ಕಶ್ಮಲ ಅಂತಂದ್ರೆ ಒಂದು ಮನಸ್ಸಿನಲ್ಲಿ ತುಂಬಿದಂತಹ ಒಂದು ಕಲ್ಮಶಕ್ಕೆ ಹೇಳ್ತಾ ಇರುವಂತದ್ದು. ವಿಷಮೇ ಸಮುಪಸ್ಥಿತಂ ಅಂದ್ರೆ ಕಷ್ಟ ಕಾಲದಲ್ಲಿ ಇದ್ದಂತಹ ಈ ಒಂದು ಯುದ್ಧ ಭೂಮಿಯಲ್ಲಿ ಇದೆಂಥ ನಿನ್ನ ಮನಸ್ಸಿನಲ್ಲಿ ಕಶ್ಮಲ ಬಂತು, ಎಲ್ಲಿಂದ ಬಂತಿದು ನಿನಗೆ ಅಂತ ಹೇಳಿ ಕೃಷ್ಣ ಅರ್ಜುನನ್ ಕೇಳ್ತಾ ಇದ್ದಾನೆ. ಅನಾರ್ಯ ಜುಷ್ಟಂ ಅಸ್ವರ್ಗ್ಯಂ ಅಂತ ಹೇಳಿ. ಅನಾರ್ಯ ಜುಷ್ಟಂ ಅಸ್ವರ್ಗ್ಯಂ ಅಂತಂದ್ರೆ ಇದು ನಿಮಗೆ ಭೂಷಣ. ಹರೇ ಕೃಷ್ಣ. ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಕೇಳಿಸ್ತಾ ಇದೆಯಲ್ಲ ನಂದು? ಕೇಳಿಸ್ತಾ ಇದೆ ಮಾತಾಜಿ. ಸೊ ಇಂಥದ್ದು ನಿನಗೆ ಭೂಷಣವಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಯಾರು? ಕೃಷ್ಣ ಅರ್ಜುನನಿಗೆ. ಅಕೀರ್ತಿಕರಂ ಅರ್ಜುನ. ಸೊ ನೀನ್ ಹೇಗೆ ಈ ಒಂದು ನಿನ್ನ ಮನಸ್ಸಿನಲ್ಲಿ ಇಂಥ ಒಂದು ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತಾ ಇದೀಯಾ, ಅಂತ ಒಂದು ಕಶ್ಮಲವನ್ನ ನೀನು ಮನಸ್ಸಿನಲ್ಲಿ ಇಟ್ಕೊಂಡಿದ್ಯಾ. ಸೊ ಇದು ನಿನ್ಗೆ ಭೂಷಣ ಅಲ್ಲ, ಅಪಕೀರ್ತಿ ಇರುವಂತದ್ದು. ಮತ್ತೆ ಅನಾರ್ಯ ಜುಷ್ಟಂ ಅಸ್ವರ್ಗ್ಯಂ ಯಾಕೆ ಹೇಳ್ತಾ ಇರುವಂತದ್ದು ಅಂದ್ರೆ, ಸೊ ಇಂಥ ಒಂದು ಕಲ್ಮಶ ನಿನ್ನಲ್ಲಿ ಏನಿದೆ ಅಸ್ವರ್ಗ್ಯಂ ಅಂತ ಹೇಳ್ತಾ ಇದ್ದಾರೆ. ಅಸ್ವರ್ಗ್ಯಂ ಅಂತಂದ್ರೆ ನಿನ್ನನ್ನ ಇದು ಸ್ವರ್ಗಕ್ಕೆ ಕೊಂಡೊಯ್ಯೋದಿಲ್ಲ. ಸ್ವರ್ಗ ಅಂತಂದ್ರೆ ಊರ್ಧ್ವ ಲೋಕದಲ್ಲಿ ಇರುವಂತ ಒಂದು ಲೋಕ ಸ್ವರ್ಗ. ಅಸ್ವರ್ಗ್ಯ ಅಂದ್ರೆ ಊರ್ಧ್ವ ಲೋಕಗಳಿಗೆ ಇರುವಂತಹ ಮಾರ್ಗವನ್ನ ಏನು ತೋರದೆ ಇರುವಂತದ್ದು ಅಂತ, ಅಂದ್ರೆ ಸ್ವರ್ಗಕ್ಕೆ ಹೋಗದೆ ಇರುವಂತದ್ದು ಅಂತ ಹೇಳಿ. ಸೊ ಇಂಥ ನಿನ್ನ ಮನಸ್ಸಿನಲ್ಲಿ ಕಶ್ಮಲ ಇರೋದ್ರಿಂದ ಸ್ವರ್ಗಕ್ಕೆ ನಿನ್ಗೆ ಇದು ಕೊಂಡೊಯ್ಯೋದಿಲ್ಲ. ಅಕೀರ್ತಿಕರಂ ಅರ್ಜುನ. ಕೀರ್ತಿ ಅಂತಂದ್ರೆ ಕೀರ್ತಿ ಕೊಡುವಂಥದ್ದು. ಆದ್ರೆ ನೀನೇನು ಈ ಕಶ್ಮಲವನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ಯೋ ಇದು ಅಕೀರ್ತಿಕರವಾದದ್ದು, ಅಪಕೀರ್ತಿಕರವಾಗಿರುವಂಥದ್ದು. ಸೊ ನೀ ಎಲ್ಲಾ ಈ ಏನು ಕಶ್ಮಲ ಮನಸ್ಸಿನಲ್ಲಿ ಇಟ್ಕೊಂಡಿದ್ಯಾ ಅದು ನಿನ್ಗೆ ಭೂಷಣ ಅಲ್ಲ, ನಿನಗೆ ಸ್ವರ್ಗಕ್ಕೆ ಕೊಂಡೊಯ್ಯೋದಿಲ್ಲ, ಮತ್ತೆ ಇದು ಅಪಕೀರ್ತಿಯನ್ನ ತರುವಂತದ್ದು ಅರ್ಜುನ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಸೊ ಮುಂದಿನ ಒಂದು ಶ್ಲೋಕಕ್ಕೆ ಹೋಗೋಣ. ಇದನ್ನ ನೀವು ಅನಂತ ಕುಲಕರ್ಣಿ ಪ್ರಭುಜಿಯಿಂದ ಪ್ರಾರಂಭ ಮಾಡ್ಬೇಕು. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2ರ 3ನೇ ಶ್ಲೋಕ. ಕ್ಲೈಬ್ಯಂ ಮಾಸ್ಮಾಗಮ ಪಾರ್ಥ ನೈತತ್ವಯ್ಯುಪಪದ್ಯತೆ
ಶೂದ್ರಂ ಹೃದಯ ದೌರ್ಬಲ್ಯಂ ತೆಕ್ತೋತ್ತಿಷ್ಟ ಪರಂತಪ. ಗಮನವಿಡಿ ಇದನ್ನ. ಕ್ಲೈಬ್ಯಂ ಮಾಸ್ಮಾಗಮ ಪಾರ್ಥ ನೈತತ್ವಾಯುಪಪದ್ಯತೆ ಶೂದ್ರಂ ಹೃದಯ ದೌರ್ಬಲ್ಯಂ ತೆಕ್ತೋತ್ತಿಷ್ಟ ಪರಂತಪ. ಇಲ್ಲಿ ಸ್ಲಾಗೆ ಹೇಳ್ತೇನೆ ನೋಡಿ. ಕ್ಲೈಬ್ಯಂ ಮಾಸ್ಮಗಮ ಮಾಸ್ಮಗಮ ಇದು ಕೂಡಿ ಹೇಳ್ಬೇಕು ಅಂತ ಇಲ್ಲ. ಕ್ಲೈಬ್ಯಂ ಮಾಸ್ಮಗಮ ಅಂತೂ ಹೇಳಿದ್ರೆ ಸಾಕು. ಮಾಸ್ಮ ಗಮ ಪಾರ್ಥ. ಗಮಃ ಅನ್ಬೇಡಿ, ಗಮಃ ಪಾರ್ಥ, ಸ್ವಲ್ಪ ಹ ಬರ್ಬೇಕು. ಆಮೇಲೆ ನೆಕ್ಸ್ಟ್ ಲೈನ್ ಅಲ್ಲಿ ನೈತತ್ವ ಯುಪಪದ್ಯತೆ ಅಂತ ಹೇಳ್ತಾರೆ. ಸೊ ಇದನ್ನು ಬಿಡಿಸಿದಾಗ ಏನಾಗತ್ತೆ ಅಂದ್ರೆ ನ ಏತತ್ ತ್ವಯಿ ಉಪಪದ್ಯತೆ ಅಂತ ಹೇಳಿ 4 ಪದಗಳು ಬರುತ್ತೆ. ನ ಏತತ್ ತ್ವಯಿ ಉಪಪದ್ಯತೆ. ಸೊ ಇದು ಇದು ನಿನಗೆ ಸರಿ ಹೊಂದೋದಿಲ್ಲ ಅಂತ ಅರ್ಥ. ನೈತತ್ವ ಉಪಪದ್ಯತೆ ಅಂದ್ರೆ ಕ್ಷೂದಂ ಹೃದಯ ದೌರ್ಬಲ್ಯಂ ಇದು ಹೇಳ್ಬೋದು. ತೆಕ್ತೋತ್ತಿಷ್ಟ, ಈ ತೆಕ್ತೋತ್ತಿಷ್ಟ ಬಿಡಿಸಿದಾಗ ತೆಕ್ತ್ವ ಉತ್ತಿಷ್ಟ ಅಂತ ಕರೀತಾರೆ. ತೆಕ್ತ್ವ ಉತ್ತಿಷ್ಟ ಅಂತಂದ್ರೆ ತ್ಯಜಿಸಿ ಮೇಲೆ ಏಳುವಂಥದ್ದು ಅಂತ. ತೆಕ್ತ್ವ ಅಂತಂದ್ರೆ ತ್ಯಜಿಸೋದು, ಉತ್ತಿಷ್ಟ ಅಂದ್ರೆ ಏಳೋದು. ಪರಂತಪ ಅಂತ ಹೇಳ್ತಾ ಇದ್ರೆ, ಪರಂತಪ ಅಂದ್ರೆ ಪರಮ ತಪ ಅಂತ ಕರೆದ ಹಾಗೆ. ಪರಮ ತಪ ಅಂತಂದ್ರೆ ಈ ಶತ್ರುಗಳನ್ನ ಯಾರು ದಂಡಿಸ್ತಾರೋ ಅವ್ರಿಗೆ ಪರಂತಪ ಅಂತ ಕರೀತಾರೆ. ಪರರಿಗೆ ತಾಪವನ್ನ ಕೊಡುವಂಥವನು ಅಂತ ಹೇಳಿ. ಸೊ ಅದು ಕೃಷ್ಣನಿಗೆ ಪರಂತಪ ಅಂತ ಕರೆಯುವಂಥದ್ದು. ಸೊ ಇದ್ರ ಅನುವಾದವನ್ನ ನೋಡೋಣ. ಕ್ಲೈಬ್ಯಂ ಮಾಸ್ಮಗ ಗಮ ಪಾರ್ಥ. ಪಾರ್ಥ ಅಂತ ಕರೀಲಿಕ್ಕೆ ಕಾರಣ ಅವನು ಪ್ರಥೆಯ ಮಗನಾಗಿರೋದ್ರಿಂದ ಪಾರ್ಥ ಅಂತ ಕರೀತಾರೆ. ಕ್ಲೈಬ್ಯಂ ಅಂತಂದ್ರೆ ಏನು ಗೊತ್ತಾ? ಷಂಡತನ. ಷಂಡತನ ಅಂತಂದ್ರೆ ಯಾರು ಯುದ್ಧ ಭೂಮಿಗೆ ಬಂದು ಯುದ್ಧ ಬಿಟ್ಟು ಓಡಿ ಹೋಗ್ತಾರೋ ಅವರಿಗೆ ಷಂಡ ಅಂತ ಕರೀತಾರೆ, ಷಂಡತನ ಅಂತ ಕರೀತಾರೆ. ಹೀಗಾಗಿ ಕ್ಲೈಬ್ಯಂ ಮಾಸ್ಮ ಗಮ ಪಾರ್ಥ. ಭಗವಂತ ಹೇಳ್ತಾ ಇದ್ದಾನೆ, ನೀನು ಈ ಷಂಡತನವನ್ನ ಹೊಂದಬೇಡ, ಷಂಡತನವನ್ನ ಮಾಡಬೇಡ, ಇದು ನಿನಗೆ ಯೋಗ್ಯ ಅಲ್ಲ ಅಂತ ಹೇಳ್ತಾ ಇರುವಂತದ್ದು. ಅಂದ್ರೆ ನ ಏತತ್ ತ್ವಯಿ ಉಪಪದ್ಯತೆ, ಇದು ನಿನ್ಗೆ ಸರಿ ಹೊಂದೋದಿಲ್ಲ. ನೈತತ್ವ ಉಪಪದ್ಯತೆ. ಶೂದ್ರಂ ಹೃದಯ ದೌರ್ಬಲ್ಯಂ ಅಂತ ಹೇಳಿ ಅಂದ್ರೆ ಇದು ಹೃದಯ ದೌರ್ಬಲ್ಯವು ಕ್ಷೂದ್ರವಾದದ್ದು ಅಂತ ಯಾಕೆ ಹೇಳ್ತಾ ಇರುವಂತದ್ದು ಅಂದ್ರೆ ಈ ಯಾವಾಗ್ಲೂ ವಿಶಾಲವಾಗಿರ್ಬೇಕು ಹೃದಯ. ಅಲ್ಪ ಹೃದಯ ಉಳ್ಳವರು ಈ ತರ ಮಾಡ್ತಾರೆ. ತೆಕ್ತೋತ್ತಿಷ್ಟ ಪರಂತಪ ಅಂತ ಹೇಳಿ. ಸೊ ಇದನ್ನು ನೀನು ಬಿಟ್ಟು ಮೇಲೆ ಏಳು. ತೆಕ್ತ ಉತ್ತಿಷ್ಟ ಅಂದ್ರೆ ತೆಕ್ತ ಅಂದ್ರೆ ಬಿಟ್ಟು, ಉತ್ತಿಷ್ಟ ಅಂದ್ರೆ ಮೇಲೇಳು ಅಂತ. ಹೀಗೆ ಒಟ್ಟಾರೆ ಇದನ್ನ ಈ ಒಂದು ಷಂಡತನವನ್ನ ನೀನ್ ಮಾಡ್ಬೇಡ, ಇದು ನಿನ್ಗೆ ಯೋಗ್ಯ ಅಲ್ಲ, ಯಾಕೆಂದ್ರೆ ನೀನು ಒಬ್ಬ ಕ್ಷತ್ರಿಯ. ಹಾಗಾಗಿ ಈ ಒಂದು ಅಲ್ಪವಾದಂತಹ ಹೃದಯವನ್ನ ಇಟ್ಕೋಬೇಡ. ಸೊ ವಿಶಾಲ ಹೃದಯ ಉಳ್ಳವನಾಗು. ಇದನ್ನೆಲ್ಲ ನೀನು ಬಿಟ್ಟು ಕ್ಷೂದ್ರ ಹೃದಯವನ್ನ ಬಿಟ್ಟು, ಅಲ್ಪ ಹೃದಯವನ್ನ ಬಿಟ್ಟು ನೀನು ಮೇಲೇಳು ಅಂತ ಹೇಳ್ತಾ ಇರುವಂತದ್ದು ಕೃಷ್ಣ. ಸರಿ, ಹೇಳಿ ಅನಂತ ಕುಲಕರ್ಣಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಕ್ಲೈಬಂ ಮಾಸ್ಕಗಮಂ ಪಾರ್ಥ ನೈತತ್ವಯಪಪದ್ಯತೆ ಶೂದ್ರಂ ಹೃದಯ ದೌರ್ಬಲ್ಯಂ ತ್ವತ್ತೋತ್ತಿಷ್ಟ ಪರಂತಪ. ಪರಂತಪ ಅಂತ ಇಲ್ಲ, ಇಲ್ಲಿ ಪರಂತಪ ಅಂತ ಅಷ್ಟೇ ಇದೆ, ಗಮನಿಸಿ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ. ನೈಭ್ಯಂ ಮಾಸ್ಮಗಂ ಪಾರ್ಥ ನೈತತ್ವಾಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತೆಕ್ತೋತ್ತಿಷ್ಟ ಪರಂತಪ. ಮಾತಾಜಿ ಇದು ಎರಡನೇ ಫಸ್ಟ್ ಲೈನ್ ಅಲ್ಲಿ ಎರಡನೇದು ಮಾಸ್ಮ ಗಮ ಅಂತ ಹೇಳ್ದು. ಮಾಸ್ಮ ಗಮ ಸ್ವಲ್ಪ ಬರ್ಬೇಕು. ಮಾಸ್ಮ ಗಮ ಪಾರ್ಥ ಉಳಿದು ಸರಿ ಇದೆ. ಅಲ್ಲ ಗಮ ಅನ್ಬಾರ್ದಲ್ವಾ? ಗಮ ಇಲ್ಲ ಮಾತಾಜಿ, ಮಾಸ್ಮ ಗಮ್ ಅಲ್ಲ ಮಾತಾಜಿ, ಯಾಕಂದ್ರೆ ಗಮ್ ಅಂದ್ರೆ ವ್ಯಂಜನ ಬಂದಿಲ್ಲ ಅಲ್ಲಿ. ಮಕ್ಕೆ ವ್ಯಂಜನ ಬಂದ್ರೆ ಗಮ್ ಅಂತ ಕರೀತಾರೆ. ಇಲ್ಲಿ ಇದೆ, ಸ್ವರ ಕೂಡಿದೆ, ಹಾಗಾಗಿ ಗಮ 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 ಸ್ವಲ್ಪ ಬರ್ಬೇಕು, ವಿಸರ್ಗ ಇದೆ. ಕ್ಲೈಬ್ಯಂ ಮಾಸ್ಮ ಗಮ ಪಾರ್ಥ. ನೀವು ಹೀಗ್ ಮಾಡಿ ಇದನ್ನ, ಅದು ಕೂಡಿ ಹೇಳಿದ್ರೆ ಅದು ಸ್ವಲ್ಪ ಇದಾಗುತ್ತೆ. ಕ್ಲೈಬ್ಯಂ ಮಾಸ್ಮ ಗಮ ಪಾರ್ಥ ಅಂತ ಹೇಳಿ. ಗಮ ಬೇಸಪ್ರ. ಓಕೆ ಮಾತಾಜಿ. ಎಸ್ ಮಾತಾಜಿ.
ಪಾರ್ಥ. ಓಕೆ. ನೆಕ್ಸ್ಟ್ ಹೇಳಿ. ಹಾ, ಕಮಲಾ ಭಟ್ ಮಾತಾಜಿ. ಇಲ್ಲ ಮಾತಾಜಿ, ಅವ್ರು ಬರೋದಿಲ್ಲ. ಅವ್ರು ಹೇಳಿದ್ದಾರೆ. ಅವ್ರು ಹೇಳಿದ್ದಾರೆ. ಸೌಮ್ಯ ಅದಕ್ಕೆ ಸೌಮ್ಯಶ್ರೀ ಬೇಡಿ, ಯಾರು ಅನ್ಮ್ಯೂಟ್ ಮಾಡ್ಕೊಂಡ್ರೆ ಸೌಮ್ಯಶ್ರೀ ತೊಂದರೆ ಆಗುತ್ತೆ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 3. ಕ್ಲೈಬ್ಯಂ ಮಾಸ್ಮಾಗಮಃ ಪಾರ್ಥ ನೈತತ್ವಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ವೋತ್ತಿಷ್ಠ ಪರಂತಪ. ಹರೇ ಕೃಷ್ಣ ಮಾತಾಜಿ. ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕ್ಲೈಂಬಮಾಸ್ಮಗಮ ಪಾರ್ಥ ನೈತತ್ವಾಯುಪಪದ್ಯತೆ ಶೂದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹೋಗೋಣ. ಲಲಿತಾ ಮಾತಾಜಿ. ಓಕೆ ಹೇಳಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಕ್ಲೈಬ್ಯಂ ಆಸ್ಮಗಮಃ ಪಾರ್ಥ ನೈತತ್ವಾಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಠ ಪರಂತಪ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ. ನೆಕ್ಸ್ಟ್ ಇವರು ಲೋಕಜೀವಿನಿ ಮಾತಾಜಿಯಿಂದ ಪ್ರಾರಂಭ ಮಾಡ್ಬೇಕು ನೋಡಿ. ಹಾ ಮಾತಾಜಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2 4ನೇ ಶ್ಲೋಕ. ಅರ್ಜುನ ಉವಾಚ ಕಥಂ ಭೀಷ್ಮಂ ಅಹಂ ಸಂಖ್ಯೇ ದ್ರೋಣಂ ಚ ಮಧುಸೂದನ ಇಷುಭಿಃ ಪ್ರತಿಯೋತ್ಸ್ಯಾಮಿ ಪೂಜಾರ್ಹಾವರಿಸೂದನ. ಸ್ಲೋ ಆಗಿ ಹೇಳ್ತೇನೆ, ಕೇಳಿಸ್ಕೊಳ್ಳಿ ನಮ್ಮೆ. ಅರ್ಜುನ ಉವಾಚ ಕಥಂ ಭೀಷ್ಮಂ ಅಹಂ ಸಂಖ್ಯೇ ದ್ರೋಣಂ ಚ ಮಧುಸೂದನ ಇಷುಭಿಃ ಪ್ರತಿಯೋತ್ಸ್ಯಾಮಿ ಪೂಜಾರ್ಹಾವರಿಸೂದನ. ಸರಿ, ಇದರ ಒಂದು ಅನುವಾದವನ್ನ ನೋಡ್ಕೊಂಡು ಬರೋಣ. ಅರ್ಜುನ ಹೇಳ್ತಾ ಇದ್ದಾನೆ, ಈ ಕೃಷ್ಣನ ಒಂದು ಮಾತುಗಳನ್ನ ಕೇಳಿ ಅರ್ಜುನ ಹೇಳ್ತಾನೆ, ಕಥಂ ಭೀಷ್ಮಂ ಅಹಂ ಸಂಖ್ಯೆ ಅಂತ ಹೇಳಿ. ಕಥಂ ಅಂತಂದ್ರೆ ಹೇಗೆ, ಭೀಷ್ಮ ಅಂತಂದ್ರೆ ಭೀಷ್ಮಾಚಾರ್ಯರು, ಪಿತಾಮಹರು. ಸಂಖ್ಯೆ ಅಂತಂದ್ರೆ ಯುದ್ಧ ಮಾಡೋದು ಅಂತ. ಅದು ಆಕ್ಚುಲಿ ಬರೆಯುವಾಗ ಂಗ ಬರುತ್ತೆ, ಬಟ್ ಇಲ್ಲಿ ಸಂಖ್ಯೆ ದೊಡ್ಡ ಕ ಕೊಟ್ಟಿದ್ದಾರೆ, ನಿಮ್ಗೆ ಈಸಿ ಮಾಡಿದ್ದಾರೆ ಅಷ್ಟೇ. ಸಂಖ್ಯೆ ಅಂದ್ರೆ ಯುದ್ಧ. ಅಂದ್ರೆ ಭೀಷ್ಮಾಚಾರ್ಯರ ಜೊತೆಗೆ ನಾನು ಹೇಗೆ ಯುದ್ಧ ಮಾಡ್ಲಿ ಅಂತ ಫಸ್ಟ್ ಲೈನ್ ಅಲ್ಲಿ ಹೇಳ್ತಾನೆ. ಮತ್ತೆ ಎರಡನೇದು ದ್ರೋಣಂ ಚ ಮಧುಸೂದನ. ಚ ಅಂತಂದ್ರೆ ಕೂಡ, ದ್ರೋಣಾಚಾರ್ಯರ ಕಡೆ ಜೊತೆಗೂ ಕೂಡ ನಾನು ಹೇಗೆ ಯುದ್ಧ ಮಾಡ್ಲಿ. ಕಥಂ ಭೀಷ್ಮಂ ಸಂಖ್ಯೆ ದ್ರೋಣಂ ಚ ಮಧುಸೂದನ. ಹೇ ಮಧುಸೂದನ, ಈ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರ ಜೊತೆಗೆ ನಾನು ಹೇಗೆ ಯುದ್ಧವನ್ನ ಮಾಡ್ಲಿ ಅಂತ 2 ಲೈನ್ ಅಲ್ಲಿ ಹೇಳ್ತಾನೆ. ಆಮೇಲೆ 3ನೇ ಮತ್ತು 4ನೇ ಲೈನ್ ಅಲ್ಲಿ ಇಷುಭಿ ಪ್ರತಿಯೋತ್ಸ್ಯಾಮಿ ಅಂತ. ಇಷುಭಿ ಅಂತಂದ್ರೆ ಯುದ್ಧ ಮಾಡೋದು ಹೇಗೆ ಯುದ್ಧ ಮಾಡ್ತಾರೆ, ಬಾಣಗಳಿಂದ ಯುದ್ಧ ಮಾಡ್ತಾರೆ. ಹಾಗಾಗಿ ಇಷುಭಿ ಅಂತಂದ್ರೆ ಬಾಣ. ಪ್ರತಿಯೋತ್ಸ್ಯಾಮಿ ಅಂತಂದ್ರೆ ಪ್ರತಿರೋಧಿಸುವುದು. ಯುದ್ಧದಲ್ಲಿ ಹೇಗೆ ಪ್ರತಿರೋಧಿಸ್ತಾರೆ, ಬಾಣಗಳಿಂದ ಪ್ರತಿರೋಧಿಸ್ತಾರೆ. ಅಂದ್ರೆ ಒಬ್ಬರ ಮೇಲೆ ಒಬ್ರು ಬಾಣವನ್ನ ಹಾಕ್ತಾರೆ. ಹಾಗೆ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರ ಮೇಲೆ ನಾನು ಬಾಣಗಳಿಂದ ಹೇಗೆ ಪ್ರತಿರೋಧಿಸ್ಲಿ. ಯಾಕೆಂದ್ರೆ ಅವರು ಏನಾಗಿದ್ದಾರೆ, ಪೂಜಾರ್ಹವಾಗಿದ್ದಾರೆ. ಪೂಜಾರ್ಹವರಿಸೂದನ. ಸೊ ಅವರು ಪೂಜಾರ್ಹವಾಗಿರೋದ್ರಿಂದ ನಾನು ಅವರನ್ನ ಹೇಗೆ ಸಂಹಾರ ಮಾಡಲಿ. ಅರಿಸೂದನ ಅಂತ ಕರೀತಾರೆ ಇಲ್ಲಿ. ಪೂಜಾರ್ಹವರಿಸೂದನ ಅಂದ್ರೆ ಅಲ್ಲಿ 2 ಶಬ್ದ ಬರುತ್ತೆ. ಪೂಜಾ ಅರ್ಹವು ಅಂದ್ರೆ ಪೂಜಾರ್ಹವಾಗಿರುವಂತವ್ರು, ಅರಿಸೂದನ ಅಂತಂದ್ರೆ ಶತ್ರು ಸಂಹಾರಕನು ಅಂತ. ಪೂಜಾರ್ಹ ಆಗಿರುವಂತವ್ರನ್ನ ನಾನು ನನ್ನ ಬಾಣಗಳಿಂದ ಹೇಗೆ ಪ್ರತಿರೋಧಿಸಲಿ, ಹೇಗೆ ಭೀಷ್ಮರನ್ನ ದ್ರೋಣರನ್ನ ನಾನು ದ್ರೋಣರೊಂದಿಗೆ ನಾನು ಯುದ್ಧ ಮಾಡಲಿ ಅಂತ ಹೇಳಿ ಕೇಳ್ತಾನೆ. ಹರೇ ಕೃಷ್ಣ. ಕಂಟಿನ್ಯೂ ಮಾಡಿ, ಯಾರಿದ್ದಾರೆ ಲೋಕಜೀವನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 4. ಅರ್ಜುನ ಉವಾಚ ಕಥಂ ಭೀಷ್ಮಂ ಅಹಂ ಸಂಖ್ಯೆ ದ್ರೋಣಂ ಚ ಮಧುಸೂದನ ಇಷುಭಿ ಪ್ರತಿಯೋತ್ಸಾಮಿ ಪೂಜಾರ್ಯ ವರಿಸೂದನ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಮಂಜುಳಾ ಮಾತಾಜಿ. ಮಂಜುಳಾ BH ಮಾತಾಜಿ. ಹರೇ ಕೃಷ್ಣ. ಹೇಳ್ತೀರಾ? ಹೇಳ್ತೀನಿ ಮಾತಾಜಿ ಹೇಳ್ತೀನಿ. ಶ್ಲೋಕ 4.
ಅರ್ಜುನ ಉವಾಚ ಕಥಮಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂಚ ಮಧುಸೂದನ ಇಷುಭಿಃ ಪ್ರತಿಯೋತ್ಸಾಮಿ ಪೂಜಾರ್ ಆವರಿಸೂದನ. ಅದು ಹರೇ ಕೃಷ್ಣ ಮಾತಾಡಿ. ಹರೇ ಕೃಷ್ಣ ಹೇಳಿ ಮಾತಾಜಿ. ಮಂಜುಳಾ ಮಾತಾಜಿ ಹೇಳ್ದೆ ಮಾತಾಜಿ. ಹೇಳ್ತೀನಿ ಮಾತಾಜಿ. ಅರ್ಜುನ ಉವಾಚ ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂ ಚ ಮಧುಸೂದನ ಇಷುಭಿಃ ಪ್ರತಿಯೋತ್ಸಾಮಿ ಪೂಜಾರ್ಹ ವರಿಸೂದನ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಧುರ ವೆಂಕಟೇಶ್ ಮಾತಾಜಿ. ಅರ್ಜುನ ಉವಾಚ ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂ ಚ ಮಧುಸೂದನ ಇಷುಭಿಃ ಪ್ರತಿಯೋತ್ಸ್ಯಾಮಿ ಪೂಜಾರ್ಹ ವರಿಸೂದನ. ಹರೇ ಕೃಷ್ಣ ಮಾತಾಜಿ. ಮಣಿಪಾಲ್ ನಾರಾಯಣ ದಾಸ್ ಪ್ರಭುಜಿ. ಹರೇ ಮುನಿಪಾಲ್ ಕೃಷ್ಣ ಮಾತಾಜಿ. ಶ್ಲೋಕ 4. ಅರ್ಜುನ ಉವಾಚ ಕಥಂ ಭೀಷ್ಮಂ ಅಹಂ ಸಂಖ್ಯೆ ದ್ರೋಣಂ ಚ ಮಧುಸೂದನಃ ಇಷುಭಿಃ ಪ್ರತಿಯುತ್ಸ್ಯಾಮಿ ಪೂಜಾರ್ಹ ವರಿಸೂದನ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಹೇಳ ನಾನು. ಹರೇ ಕೃಷ್ಣ ಪ್ರಭುಜಿ. ನಿಮ್ದು 2ನೇ ಲೈನ್ ಅಲ್ಲಿ ಮಧುಸೂದನ ಬರೋದಿಲ್ಲ, ಮಧುಸೂದನ ಅಷ್ಟೇ ಬರುತ್ತೆ. ಒಂದು. ಮತ್ತೆ ಇಲ್ಲಿ ನೀವು 3ನೇ ಲೈನ್ ಇಷುಭಿಹಿ ಅಂತ ಹೇಳಿದ್ರಲ್ಲ, ಅಲ್ಲಿ ವಿಸರ್ಗ ಉಚ್ಚಾರಣೆ ಮಾಡಬಾರ್ದು. ಸ್ವಲ್ಪ ಬರುತ್ತೆ, ಮೈಲ್ಡ್ ಲೈಟ್ ಆಗಿ ಬರುತ್ತೆ ಬಟ್ ಪೂರ್ಣ ರೀತಿಯಾಗಿ ಬರೋದಿಲ್ಲ. ಇಷುಭಿ ಪ್ರತಿಯೋತ್ಸ್ಯಾಮಿ ಅದೊಂದು ಗಮನ ಇಡಿ. ಹೇಳಿ ಮಾತಾಜಿ. ಹೇಳಿ ಮಾತಾಜಿ ಹೇಳಿ. ಅರ್ಜುನ ಉವಾಚ ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂ ಚ ಮಧುಸೂದನಃ ಸೂದನ ಇಷುಭಿಃ ಪ್ರತಿಯೋತ್ಸಾಮಿ ಪೂಜಾ ಹರಿವರಿಸೂದನ. ಹರೇ ಕೃಷ್ಣ ಮಾತಾಜಿ. ತಪ್ಪಿದ್ದೇನೆ ಇಲ್ಲಿ ಇಲ್ಲ ಸರಿ ಇದೆ. ನೀವು ಇಲ್ಲಿ ಇಷುಭಿಹಿ ಅಂತ ಹೇಳಿದ್ರಲ್ಲ, ಅದೊಂದ್ ಸ್ವಲ್ಪ ಇಷುಭಿ ಅಷ್ಟೇ. ಇಷುಭಿ ಪ್ರತಿಯೋತ್ಸ್ಯಾಮಿ ಸ್ವಲ್ಪ ಬರ್ಬೇಕಷ್ಟೇ ಅಲ್ಲಿ. ಎಂಡಿದ್ದಾಗ ಇಷುಭಿ ಪ್ರತಿಯೋತ್ಸ್ಯಾಮಿ. ಇಷುಭಿ ಪ್ರತಿಯೋತ್ಸಾಮಿ. ಪ್ರತಿಯೋತ್ಸ್ಯಾಮಿ. ಇಷುಭಿ ಪ್ರತಿಯೋತ್ಸಾಮಿ. ಹರೇ ಕೃಷ್ಣ. ಸರಿ ಮಾತಾಜಿ. ನೆಕ್ಸ್ಟ್ ಹೋಗೋಣ. 5ನೇ ಶ್ಲೋಕ. ಯಾರಿಗಿಂದ ಹೇಳಿಸ್ಬೇಕು ನೋಡಿ ಈಗ? ಹೇಳ್ತೇನೆ ನೋಡಿದ್ದೀನಿ. ನಂದಿನಿ ಮಾತಾಜಿ ಅನ್ಸುತ್ತೆ ಬಹುಶಃ ನೋಡಿ. ಹೌದು, ನಂದಿನಿ ಮಾತಾಜಿ. ಹರೇ ಕೃಷ್ಣ. ಇದು ಸ್ವಲ್ಪ ರಾಗ ಬೇರೆ ಬರುತ್ತೆ, ಗಮನಿಸಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2ರ 5ನೇ ಶ್ಲೋಕ. ಗುರುರ್ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷಮಪಿ ಹಲೋಕೆ ಹತ್ವಾರ್ಥಕಾಮಾಂಸ್ತು ಗುರೂನಿಹೈವ ಭುಂಜೀಯ ಭೋಗಾನ್ ರುಧಿರ ಪ್ರದಿಗ್ಧಾನ್ ಅಂತ ಬರುತ್ತೆ. ಇನ್ನೊಂದ್ ತರ ಬರುತ್ತೆ ರಾಗ, ಅದು ನಿಮ್ಗೆ ನೆಕ್ಸ್ಟ್ ಹೇಳ್ಕೊಡ್ತೇನೆ. ಸೊ ಈ ರಾಗ ಇದು ನೋಡಿ, ಇನ್ನೊಮ್ಮೆ ಹೇಳ್ತೀನಿ. ಗುರೂನ್ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷಮಪಿ ಹಲೋಕೆ ಹತ್ವಾರ್ಥಕಾಮಾಂಸ್ತು ಗುರೂನಿಹೈವ ಭುಂಜೀಯ ಭೋಗಾನ್ ರುಧಿರ ಪ್ರದಿಗ್ಧಾನ್. ಇದರ ಒಂದು ಅನುವಾದವನ್ನ ತಿಳ್ಕೊಳ್ಳೋಣ. ಈ ಶ್ಲೋಕದಲ್ಲೂ ಕೂಡ ಅರ್ಜುನನೇ ಹೇಳ್ತಾ ಇರುವಂತದ್ದು. ಅರ್ಜುನ ಏನ್ ಹೇಳ್ತಾನೆ? ಗುರುನ ಹತ್ವಾಹಿ ಮಹಾನುಭಾವಾನ್. ಈ ಮಹಾನುಭಾವ ಅಂತಂದ್ರೆ ಮಹಾತ್ಮರಾದಂಥವ್ರು. ಯಾರು ಮಹಾತ್ಮರಾದಂಥವ್ರು? ಗುರು ಹಿರಿಯರು, ಅವರು ಮಹಾತ್ಮರಾದಂಥವ್ರು. ಹತ್ವ ಅಂತಂದ್ರೆ ಕೊಲ್ಲೋದು. ಗುರುನ ಹತ್ವ ಹಿ ಭಾವರಾದಂತಹ ಗುರುಗಳನ್ನ ಹೇಗೆ ಕೊಲ್ಲೋದು? ಏನಾಗತ್ತೆ ಕೊಂದ್ರೆ? ಶ್ರೇಯೋ ಭೋಕ್ತುಂ ಭೈಕ್ಷಮಪಿ ಹಲೋಕೆ. ಸೊ ಇಂಥ ಮಹಾನುಭಾವರನ್ನ ಕೊಲ್ಲೋದಕ್ಕಿಂತ ಅಂದ್ರೆ ಶ್ರೇಯೋ ಅಂದ್ರೆ ಒಳ್ಳೇದು,
ಏನು ಒಳ್ಳೇದು? ಭೋಕ್ತುಂ ಭೈಕ್ಷಮಪೀಹ ಲೋಕೆ. ಇಲ್ಲಿ ಏನ್ ಹೇಳ್ತಾ ಇದ್ರೆ, ಇವರನ್ನ ಕೊಂದು ಜೀವಿಸೋದಕ್ಕಿಂತ ಜಗತ್ತಿನಲ್ಲಿ ಭಿಕ್ಷೆ ಬೇಡಿ ಬದುಕುವುದು ಉತ್ತಮ ಅಂತ ಹೇಳ್ತಾ ಇದ್ದಾನೆ. ಭೈಕ್ಷಂ ಅಪೀಹ ಲೋಕೆ. ಭೈಕ್ಷಂ ಅಂತಂದ್ರೆ ಭಿಕ್ಷೆ ಬೇಡುವುದು. ಎಲ್ಲಿ? ಲೋಕದಲ್ಲಿ ಅಂತ. ಇಂಥ ಮಹಾನುಭಾವರನ್ನ ಕೊಂದು ನಾನು ಜೀವಿಸೋದಕ್ಕಿಂತ, ರಾಜ್ಯವನ್ನ ಪಡ್ಕೊಂಡು ಜೀವಿಸೋದಕ್ಕಿಂತ ಜಗತ್ತಿನಲ್ಲಿ ಭಿಕ್ಷೆ ಬೇಡುವುದು ಉತ್ತಮ, ಶ್ರೇಯೋ ಅಂತ ಹೇಳ್ತಾ ಇದ್ದಾನೆ. ಆಮೇಲೆ 3ನೇ 4ನೇ ಲೈನಲ್ಲಿ ಹತ್ವಾರ್ಥ ಕಾಮಾಸ್ತು ಗುರೂನಿ ಹೈವ. ಹತ್ವಾರ್ಥ ಕಾಮಾಂಸು. ಹತ್ವ ಅಂತಂದ್ರೆ ಕೊಲ್ಲುವುದಂಥದ್ದು, ಅರ್ಥ ಅಂತಂದ್ರೆ ಪ್ರಯೋಜನ, ಕಾಮಾನ ಅಂದ್ರೆ ಅಪೇಕ್ಷೆಯಿಂದ. ಯಾರು ತಮ್ಮ ಪ್ರಯೋಜನ ತಮ್ಮ ಅಪೇಕ್ಷೆಗಳಿಂದ ಗುರುಗಳನ್ನ ಜಗತ್ತಿನಲ್ಲಿ ಕೊಂದವರು ಏನಾಗ್ತಾರೆ? ಭುಂಜಿಯ ಭೋಗಾನ್ ರುದಿರ ಪ್ರದಿಗ್ಧಾನ್. ಐಹಿಕ ಜೀವನದಲ್ಲಿ ಐಶ್ವರ್ಯವನ್ನ ಬಯಸುವುದಾದರೆ ಬಯಸುರಾದರೂ ಕೂಡ ಅವರು ಹಿರಿಯರು. ಅವರನ್ನ ಕೊಂದು ನಾನು ಈ ಎಲ್ಲಾ ಭೋಗಗಳನ್ನ ಅನುಭವಿಸಿದ್ರೆ ಆ ರಕ್ತ ನನಗೆ ಅಂಟ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ರುದಿರ ಅಂತಂದ್ರೆ ರಕ್ತ, ಪ್ರದಿಗ್ಧಾನ್ ಅಂತಂದ್ರೆ ಅಂಟ್ಕೊಳ್ಳುವಂಥದ್ದು. ಸೊ ಇಂಥ ಗುರುಗಳನ್ನ ಕೊಂದು ಐಶ್ವರ್ಯವನ್ನ ನಾನು ಪಡ್ಕೊಂಡ್ರೆ ಆ ಒಂದು ರಕ್ತ ನನಗೆ ಅಂಟಿಕೊಳ್ಳುತ್ತೆ ಅನ್ನೋದನ್ನ ಇಲ್ಲಿ ಶ್ಲೋಕದಲ್ಲಿ ಹೇಳ್ತಾ ಇರುವಂಥದ್ದು. ಹರೇ ಕೃಷ್ಣ. ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ ಮಾತಾಜಿ. ಮೊದಲ ಮಾತಾಜಿ. ಹರೇ ಕೃಷ್ಣ. ಗುರೂನ್ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತಂ ಭೈಕ್ಷಮಪೀಹ ಲೋಕೆ ಹತ್ವಾರ್ಥ ಕಾಮಾಸ್ತು ಗುರೂನಿಹೈವ ಭುಂಜೀಯ ಭೋಗಾನ್ ರುದಿರ ಪ್ರದಿಗ್ಧಾನ್. ಹರೇ ಕೃಷ್ಣ ಮಾತಾಜಿ. ಇದು ನಿಮ್ಗೆ ಹತ್ವಾರ್ಥ ಕಾಮಾನ್ಸ್ತು ಅಂತ ಹೇಳ್ಬೇಕು. ಹತ್ವಾರ್ಥ ಕಾಮಾನ್ಸ್ತು. ಹತ್ವಾರ್ಥ ಕಾಮಾಸ್ತು. ಕಾಮಾನ್ಸ್ತು ಅಂಚಿನ ಇದೆಯಲ್ಲ. ಸರಿ. ಓಕೆ ಮಾತಾಜಿ. ಹರೇ ಕೃಷ್ಣ. ನರ್ಮದಾ ಮಾತಾಜಿ. ಹರೇ ಕೃಷ್ಣ. ಬೇಗ ಅನ್ಮಿಟ್ ಮಾಡ್ಕೋಬೇಕು. ಹರೇ ಕೃಷ್ಣ. ನರ್ಮದಾ ಮಾತಾಜಿ ಹೇಳಿ. ಶ್ಲೋಕ 5. ಗುರೂನ್ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತಂ ಭೈಕ್ಷಮಪೀಹ ಲೋಕೆ ಹತ್ವಾರ್ಥ ಕಾಮಾಂತು ಗುರೂನಿ ಹೈವ ಭುಂಜೀಯ ಭೋಗಾನ್ ರುದಿರ ಪ್ರದಿಗ್ಧಾನ್. ಹರೇ ಕೃಷ್ಣ. ಹರೇ ಕೃಷ್ಣ. ಒಂದ್ ಸೆಕೆಂಡ್ ಮಾತಾಜಿ. ನಂದಿನಿ ಆದ್ಮೇಲೆ ಪಾರ್ವತಮ್ಮ ಮಾತಾಜಿ ಓದಿದಾರ? ಇಲ್ಲ ಮಾತಾಜಿ, ಇನ್ನೂ ಓದಿಲ್ಲ. ಓದಿ ಮಾತಾಜಿ, ಓದಿ. ಈಗ ಬಂದ್ರಿ ಅನಿಸ್ತದ. ವಾಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷಮಪೀಹ ಲೋಕೆ ಅತ್ವಾರ್ಥ ಕಾಮಾಂಸ್ತು ಗುರೂನಿಹೈವ ಭುಂಜೀಯ ಭೋಗಾನ್ ರುದಿರ ಪ್ರದಿಗ್ಧಾನ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪುಷ್ಪಲತಾ ಮಾತಾಜಿ. ಹರೇ ಕೃಷ್ಣ. ಪುಷ್ಪಲತಾ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಗುರೂನ್ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷೇಮಪೀಹ ಲೋಕೆ ಹತ್ವಾರ್ಥ ಕಾಮಾಸ್ತು ಗುರೂನಿಹೈವ ಭುಂಜೀಯ ಭೋಗಾನ್ ರುಧಿರ ಪ್ರದಿಗ್ಧಾನ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸುಮಾಲತಾ ಮಾತಾಜಿ. ಏನ್ ಹೆಸರು? ಪುಷ್ಪಲತಾ ಮಾತಾಜಿ. ಹರೇ ಕೃಷ್ಣ. ಹೇಳ್ತೀರಾ? ಪುಷ್ಪಲತಾ ಮಾತಾಜಿ. ಹೇಳಿದೆ ಮಾತಾಜಿ ನಾನು. ಹೇಳಿದ್ರ? ನೀವೇ ಹೇಳಿದ್ರ? ಹಾ ಮಾತಾಜಿ. ಸೌಮ್ಯಪ್ರಭಾ ಮಾತಾಜಿ ಹೇಳಿದ್ರ? ಇಲ್ಲ ಮಾತಾಜಿ, ಹೇಳ. ಹೇಳಿ ಮತ್ತೆ, ಹೇಳಿ. ಕೃಷ್ಣ. ಗುರೂನ್ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷಮಪೀಹ ಲೋಕೆ ಹತ್ವಾರ್ಥ ಕಾಮಾಂಸ್ತು ಗುರೂನಿಹೈವ ಭುಂಜೀಯ ಭೋಗಾನ್ ರುಧಿರ ಪ್ರದಿಗ್ಧಾನ್. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಶ್ಯಾಮ್ಲಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ.
गुरून् हत्वा हि महानुभावान् श्रेयो भोक्तुं भैक्षमपीह लोके हत्वार्थकामांस्तु गुरोनिहैव भुञ्जीव भोगान् हृदि प्रधिग्नान्. हरे कृष्ण. ಹರೇ ಕೃಷ್ಣ ಮಾತಾಜಿ ಆಯ್ತು. ಹರೇ ಹರೇ ಕೃಷ್ಣ. ಕೃಷ್ಣ ನೆಕ್ಸ್ಟ್ ಹೋಗೋಣ ಮಾತಾಜಿ. ಮಾತಾಜಿ ಒಂದ್ ನೆಕ್ಸ್ಟ್ ಸೆಕೆಂಡ್ ಮಾತಾಜಿ ಒಂದ್ ಸೆಕೆಂಡ್ ಅಟೆಂಡೆನ್ಸ್ ಲಿಂಕ್ ಹಾಕಿದ್ದೀನಿ ಮಾತಾಜಿ. ಹಾ ಸರಿ. ಕಳಿಸಿದಾರೆ ಜ್ಯೋತಿ ಮಾತಾಜಿ. ಇವತ್ತಿಂದ ಅಟೆಂಡೆನ್ಸ್ ಲಿಂಕ್ ಹಾಕ್ತೀನಿ. ಅಂದ್ರೆ 6:30 ಆದ್ಮೇಲೆ ಹಾಕ್ತೀನಿ. ಸರಿ. ಎಲ್ಲರೂ ಅಟೆಂಡೆನ್ಸ್ ಲಿಂಕ್ ಕೊಟ್ಟಿದಾರಂತೆ. ಇವತ್ತಿಂದ ಎಲ್ಲರೂ ಕೂಡ ಅಟೆಂಡೆನ್ಸ್ ಹಾಕ್ಬೇಕು. ಯಾರ್ಯಾರು ಇದ್ದೀರೋ ಅದು ನಿಮ್ಮ ಅಟೆಂಡೆನ್ಸ್ ಕೌಂಟ್ ಆಗುತ್ತೆ. ಇದರಲ್ಲಿ ಗ್ರೂಪ್ ಚಾಟ್ ಬಾಕ್ಸ್ ಅಲ್ಲಿ ಇದೆ. ಎಲ್ಲರೂ ಅಟೆಂಡೆನ್ಸ್ ಹಾಕಿ. ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2 6ನೇ ಶ್ಲೋಕ. ನ ಚೈತದ್ವಿದ್ಮಃ ಕತರನ್ನ ಗರ್ಯೋ ನ ಚೈತದ್ವಿದ್ಮಃ ಕತರನ್ನ ಗರ್ಯೋ ಯದ್ವಾ ಜಯೇಮ ಯದಿವಾನೋ ಜಯೇಯುಃ ಯಾನೇವ ಹತ್ವಾ ನ ಜಿಜೀವಿಷಾಮಃ ತೇವ ಸ್ಥಿತಃ ಪ್ರಮುಖೇ ಧಾರ್ತರಾಷ್ಟ್ರಾಃ ನ ಚೈತದ್ವಿದ್ಮಃ ಕತರನ್ನ ಗರ್ಯೋ ಯದ್ವಾ ಜಯೇಮ. ಇದು ಹೇಳುವಾಗ ನೀವು 2ನೇ ಲೈನ್ ಅಲ್ಲಿ ದಕ್ಕೆ ವಾ ಇದ್ದಾಗೆ ಹೇಳ್ಬೇಕು. ನೀವು ವಾವತ್ತಿದ್ದ ಹಾಗೆ ಹೇಳ್ಬೇಕು. ಯಾಕಂದ್ರೆ ಅಲ್ಲಿ ವ್ಯಂಜನ ಇದೆಯಲ್ಲ. ಯದ್ವಾ ಜಯೇಮ ಯದಿವಾನೋ ಜಯೇಯುಃ ಯಾನೇವ ಹತ್ವಾ ನ ಜಿಜೀವಿಷಾಮಃ ತೇವ ಸ್ಥಿತ. ಇಲ್ಲಿ ಎಸ್ ಇದೆ, ಅವಗ್ರಹ ಇದೆ ನೋಡಿ ಎಸ್. ಸೊ ಹಾಗಾಗಿ ಇಲ್ಲಿ ಒಂದ್ ಬರುತ್ತೆ. ತೇ ಅವಸ್ಥಿತಾಹ ಅಂತ ಹೇಳ್ಬೇಕು ಬಿಡಿಸಿ. ಇಲ್ಲ ಅಂದ್ರೆ ತೇವಸ್ಥಿತಾಹ ಅಂದ್ರೂ ತಪ್ಪೇನಿಲ್ಲ. ಸರಿ ಇದೆ, ಅದೇ ಸರಿ. ತೇವಸ್ಥಿತ ಪ್ರಮುಖೇ ಧಾರ್ತರಾಷ್ಟ್ರಾಃ. ಕೊನೆಗೆ ಮಾತ್ರ ದೀರ್ಘ ಹೇಳಿ, ಮತ್ತೆ ಮಧ್ಯದಲ್ಲಿ ತೇವಸ್ಥಿತ ಸ್ವಲ್ಪ ಕೇಳಿಸ್ಬೇಕು ಅಷ್ಟೇ. ಇದರ ಒಂದು ಅನುವಾದವನ್ನ ತಿಳ್ಕೊಳ್ಳೋಣ. ನಚೈತದ್ವಿದ್ಮಃ ಕತರನ್ನು ಗರಿಯೋ ಅಂತ ಹೇಳಿ ಇಲ್ಲಿ ಅರ್ಜುನ ಹೇಳುವಂಥದ್ದು. ನಚೈತದ್ವಿದ್ಮಃ ಕತರನ್ನು ಗರಿಯೋ. ಕತರನ್ನು ಗರಿಯೋ ಅಂತಂದ್ರೆ ಕತರ ಅಂತಂದ್ರೆ ಯಾವುದು, ನ ಅಂತಂದ್ರೆ ಗೊತ್ತಿಲ್ಲ, ಗರಿಯೋ ಅಂತಂದ್ರೆ ಉತ್ತಮವಾದದ್ದು. ನನಗೆ ಇಲ್ಲಿ ಯಾವುದು ಉತ್ತಮ ಅನ್ನೋದು ಗೊತ್ತಾಗ್ತಾ ಇಲ್ಲ. ಎದರಲ್ಲಿ ಉತ್ತಮ ಅನ್ನೋದು ಗೊತ್ತಾಗ್ತಾ ಇಲ್ಲ ಅವನಿಗೆ. ಯದ್ವಾ ಜಯೇಮ ಯದಿವಾನೋ ಜಯೇಯುಹು. ಯದ್ವಾ ಜಯೇಮ ಅಂತಂದ್ರೆ ಗೆಲ್ಲುವುದು, ಯದ್ವಾ ನೋ ಜಯೇಯುಹು ಅಂತಂದ್ರೆ ಜಯ ಇಲ್ದೇ ಇರುವಂತದ್ದು ಅಂತ. ಅಂದ್ರೆ ನನಗೆ ಯಾವುದ್ರಲ್ಲಿ ಉತ್ತಮ ಗೊತ್ತಾಗ್ತಾ ಇಲ್ಲ ಅಂದ್ರೆ ಯಾವುದು ಈ ಅವರನ್ನ ಸೋಲಿಸುವುದರಲ್ಲಿ ಮತ್ತೆ ಅವರಿಂದ ಸೋಲುವುದರಲ್ಲಿ, ಅಥವಾ ನಾನು ಗೆಲ್ಲುವುದ್ರಲ್ಲೋ ಅಥವಾ ಅವರು ಗೆಲ್ಲುವುದ್ರಲ್ಲಿ, ಎರಡರಲ್ಲಿ ಯಾವುದು ಉತ್ತಮ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಅಂತ. ಯಾನೇವ ಹತ್ವಾನ ಜಿಜೀವಿಷಾಮಃ ಅಂತ ಹೇಳಿ. ಹರೇ ಕೃಷ್ಣ. ಹೇಳ ಯಾನೇವ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಯಾನೇವ ಹತ್ವಾ ನ ಜಿಜೀವಿಷಾಮಃ ಅಂತ ಹೇಳಿ ಅಂದ್ರೆ ಇಲ್ಲಿ ಅವರನ್ನು ಖಂಡಿತವಾಗಿಯೂ ಕೊಂದು ನಾನು ಬದುಕೋಕೆ ಬಯಸೋದಿಲ್ಲ. ಜಿಜೀವಿಷಾಮ ಅಂತಂದ್ರೆ ನಾನು ಬದುಕಲಿಕ್ಕೆ ಬಯಸೋದಿಲ್ಲ. ತೇವಸ್ಥಿತ ಪ್ರಮುಖೇಧಾರ್ತರಾಷ್ಟ್ರಾಹ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಅಂದ್ರೆ ಧೃತರಾಷ್ಟ್ರ ಮಕ್ಕಳನ್ನ ಕೊಂದು ನನಗೆ ಜೀವಿಸಬೇಕೆಂಬ ಆಸೆ ಇರುವುದಿಲ್ಲ ಅಂತ. ಆದ್ರಂಗಂದು ಕೂಡ ರಣರಂಗದಲ್ಲಿ ಅವರೆಲ್ಲ ನನ್ನ ಮುಂದೆ ನಿಂತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಪ್ರಮುಖೆ ಅಂತ ಹೇಳ್ತಾ ಇರೋಕೆ ಕಾರಣ ಮುಂಭಾಗದಲ್ಲಿ ಅವ್ರು ನಿಂತಿದ್ದಾರೆ. ಸೊ ಅವರನ್ನ ಕೊಂದ್ಬಿಟ್ಟು ನಾನು ಬದುಕಿ ಉಳಿತೀನಿ ಅನ್ನೋದು ನನಗೆ ಖಚಿತ ಇಲ್ಲ. ಮತ್ತೆ ಅವರನ್ನು ಸೋಲ್ಸೋದು ಅಥವಾ ನಾನು ಜಯವನ್ನ ಗಳಿಸೋದು, ಇದೆರಡರಲ್ಲಿ ಯಾವ್ದು ಉತ್ತಮ ಅನ್ನೋದು ನನಗೆ ಮತ್ತೆ ತಿಳಿತಾ ಇಲ್ಲ ಅಂತ ಹೇಳಿ ಮತ್ತೆ ಗೊಂದಲದ ವಿಷಯವನ್ನೇ ಅರ್ಜುನ ಕೃಷ್ಣನಿಗೆ ಹೇಳ್ತಾ ಇರುವಂತದ್ದು. ಹೇಳಿ ಮಾತಾಜಿ. ಸಬ್ಮಿಟ್ ಆಗ್ತಾ ಇಲ್ಲ. ಮಾತಾಜಿ ಸಬ್ಮಿಟ್ ಆಗ್ತಾ ಇಲ್ಲ. ಹರೇ ಕೃಷ್ಣ ಮಾತಾಜಿ. ಎಲ್ರಿಗೂ ಆಗ್ತಾ ಇಲ್ವಾ? ಆಗಿದೆ ಮಾತಾಜಿ. ನನಗೆ ಹೌ ಮೆನಿ ರೌಂಡ್ ಫಾರ್ ಕೃಷ್ಣ ಮಹಾಮಂತ್ರ ಆರ್ ಯು ಚಾಟಿಂಗ್ ಡೈಲಿ?
ಅದೇನ್ ಮಾಡ್ಬೇಕು, ಏನ್ ಮಾಡ್ಬೇಕು ಮಾತಾಜಿ? ನೀವ್ ಎಷ್ಟ್ ರೌಂಡ್ ಮಾತಾಜಿ ಹೇಳಿ ನೀವು. ಹಾ ಮಾತಾಜಿ, ನೀವು ಎಷ್ಟು ರೌಂಡ್ ಚಾಂಟ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಅಲ್ಲಿ ಆಪ್ಷನ್ ಇದೆಯಾ? ಆಪ್ಷನ್ ಇದ್ರೆ ಕ್ಲಿಕ್ ಮಾಡಿ, ಇಲ್ಲಾಂದ್ರೆ ಅಲ್ಲಿ ಬರೀರಿ ನೀವು ಎಷ್ಟು ರೌಂಡ್ ಚಾಂಟ್ ಮಾಡ್ತೀರಾ ಅಂತ. ಆಪ್ಷನ್ ಅಂದ್ರೆ ಏನು ಗೊತ್ತಾಗ್ತಿಲ್ಲ. ಬರೆಯೋದಿದೆ ಮಾತಾಜಿ, ಬರೆಯೋದಿದೆ ಮಾತಾಜಿ ಅಲ್ಲಿ. ಹರೇ ಕೃಷ್ಣ ಬರೆಯೋದಿದ್ಯಾ? ಎಷ್ಟ್ ರೌಂಡ್ ಹೇಳ್ತೀರಾ ಮಾತಾಜಿ? ಓಕೆ, ನೀವು ಇದು ಹರೇ ಕೃಷ್ಣ ಮಹಾಮಂತ್ರವನ್ನ ಎಷ್ಟು ಸುತ್ತು ಜಪ ಮಾಡ್ತೀರಾ ನೀವು ಮಾತಾಜಿ? 16? ಯಾರು ಮಾತಾಡ್ತಾ ಇರೋದು? ನಾನು ಗಾಯತ್ರಿ ಯಾರು? ಹಾ, 16 ರೌಂಡ್ ಮಾಡಿದ್ರೆ 16 ಅಂತ ಬರೀರಿ ಅಲ್ಲಿ. ಅದಕ್ಕೆ ಸಬ್ಮಿಟ್ ಆಗ್ತಾ ಇಲ್ವಾ? ಅವೆಲ್ಲ ಹೌದು, ಬರೀದೇ ನೀವ್ ಇದೆ. ಯಾವ್ದಾದ್ರು ಒಂದನ್ನ ಬಿಟ್ರೆ ಅದು ಸಬ್ಮಿಟ್ ಆಗಲ್ಲ ಮಾತಾಜಿ. ಹೌದಾ ಮಾತಾಜಿ? ಸರಿ, ನನ್ನ ಮೊಮ್ಮಗಳನ್ನ ಕೇಳ್ಬಿಟ್ಟು ಮಾಡ್ತೀನಿ. 16 ಅಂತ ಬರೀರಿ ಅಷ್ಟೇ. ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ಕರ್ಸರ್ ಬರುತ್ತೆ, 1 6 ಅಂತ ಹೇಳಿ ಅಲ್ಲಿ ಟೈಪ್ ಮಾಡಿ ಅಷ್ಟೇ. ನಿಮ್ಮ ಕೀಬೋರ್ಡ್ ಬರುತ್ತೆ ನೋಡಿ ಮೊಬೈಲ್ ಅಲ್ಲಿ. ಓ ಮಾತಾಜಿ, ಥ್ಯಾಂಕ್ ಯು ಮಾತಾಜಿ. ಆಮೇಲೆ ಫೀಡ್ಬ್ಯಾಕ್, ಇದು ಆಕ್ಚುಲಿ ಆಪ್ಷನ್ ಕೊಡಬಾರ್ದಿತ್ತು ಇದನ್ನ. ಫೀಡ್ಬ್ಯಾಕ್ ಬೇರೆ ಕೊಟ್ಟಿದ್ದಾರೆ. ಹರೇ ಕೃಷ್ಣ ಅಂತ ಹಾಕ್ಬಿಡಿ. ಇಲ್ಲಂತಂದ್ರೆ ನೋಡಿ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಕ್ಲಾಸು, ಅದ್ರ ಕುರಿತಾಗಿ ಬರೀಬೇಕು. ಬರೋದೇ ಇಲ್ಲ ನನ್ನ ಸೊಸೆ ನಂಗೆ ಇಂಗ್ಲಿಷ್ ಅಲ್ಲಿ ಬರೆಯಕ್ ಬರಲ್ವಲ್ಲ ಮಾತಾಜಿ. ಕನ್ನಡದಲ್ಲಿ ಬರೀರಿ, ತೊಂದ್ರೆ ಇಲ್ಲ. ಕನ್ನಡದಲ್ಲಿ ಅದೇ ಇಂಗ್ಲಿಷ್ ಅಲ್ಲೇ ಬರೀಬೇಕು ಅಂತ ಇಲ್ಲ. ನೀವು ಇಂಗ್ಲಿಷ್ ತೋರ್ಸ್ಕೊಂಡಿಲ್ಲ, ಕನ್ನಡದ್ದು ಹಾ ತೋರ್ಸ್ಕೊಂಡಿಲ್ಲ. ಸರಿ ಸರಿ ಸರಿ, ಯಾರಾದ್ರೂ ಬಂದ್ಮೇಲೆ ಮಾಡಿಸಿ ಮಾತಾಜಿ ಇದನ್ನ. ಮಾತಾಜಿ ಕಂಟಿನ್ಯೂ ಮಾಡಿ. ಇವರಿಂದ ಯಾರಿವ್ರು? ಹರೇ ಕೃಷ್ಣ ಮಾತಾಜಿ ನನಗೆ ಹೇಳಿದ್ರು ಮಾತಾಜಿ. ಶ್ಯಾಮಲಾ ಮಾತಾಜಿ ಹೇಳಿಲ್ಲ ಅನ್ಸುತ್ತೆ ನೋಡಿ, ಅವರು ಹೇಳಿದಾರ? ಶ್ಯಾಮಲಾ ಮಾತಾಜಿ ಎಲ್ಲಿದ್ದಾರೆ? ಇಲ್ಲಿ ಇಲ್ವೇ ಇಲ್ಲ ಮಾತಾಜಿ. ಇದ್ದಾರೆ ನೋಡಿ. ಶ್ಯಾಮಲಾ ಮಾತಾಜಿ ಹೇಳಿದಾರ ಅನ್ಸ್ತದೆ ಮಾತಾಜಿ, ಹೇಳಿದಾರೆ. ನನಗ್ ಹೋಗಿದ್ರು ಮಾತಾಜಿ, ಶಿವಗಂಗಾ ಮಾತಾಜಿ ಹೋಗಿದ್ರೆ ಹೇಳಿದ್ರೆ ಆಗ್ಲೇ. ಹೌದು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಚೈತದ್ವಿದ್ಮ ಕತರನ್ನ ಗರಿಯೋ ಯದ್ವಾ ಜಹೇಮ ಯದಿವಾನೋ ಜಯೇಯು ಯಾನೇವ ಹತ್ವಾ ನ ಜಿಜೀವ ವಿಷಾಮಃ ತೇವಾ ಸ್ಥಿತಾ ಪ್ರಮುಖೇ ಧಾರ್ತ ರಾಷ್ಟ್ರಾಹ. ಹರೇ ಕೃಷ್ಣ ಮಾತಾಜಿ. ಸರಿನಾ ಮಾತಾಜಿ? ಮಾತಾಜಿ ಹರೇ ಕೃಷ್ಣ. ಶ್ಯಾಮಲಾ ಮಾತಾಜಿ ಹೇಳಿದಾರೆ, ಅವ್ರ ಆದ್ಮೇಲೆ ಶಿವಗಂಗಾ ಮಾತಾಜಿ ಐತ್ರಿ ಮಾತಾಜಿ. ಮಾತಾಜಿ ನೀವು ಇದನ್ನ ಇನ್ನೊಂದ್ ಸ್ವಲ್ಪ ಇದ್ ಮಾಡ್ಕೊಳ್ಳಿ. ನಚೈತದ್ ವಿದ್ಮ ಕತರನ್ನೋ ಗರಿಯೋ ಯದ್ವಾ ಜಯೇಮ ಯದಿವಾನೋ ಜಯೇಯುಹು ಯಾನೇವ ಹತ್ವಾ ನ ಜಿಜೀವಿಷಾಮಃ ತೇವ ಸ್ಥಿತಾ ಪ್ರಮುಖೇದಾರ್ಥ ರಾಷ್ಟ್ರಾಹ. ನೀವು ಒಂದ್ ಸ್ವಲ್ಪ ರಾಗ ಇನ್ನೊಮ್ಮೆ ಅದನ್ನ ತಿಳ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ತಿಳ್ಕೊಂಡು ಹರೇ ಕೃಷ್ಣ. ಹರೇ ಕೃಷ್ಣ. ಶೋಭಾ ಮಾತಾಜಿ, ಮಾತಾಜಿ ನಿಮ್ಗೆ ಇದು ಹೋಗ್ತಾ ಇದ್ದೀರಾ, ಕೆಳಗಡೆ ಹೋಗ್ತಾ ಇದ್ದೀರಾ ತುಂಬಾ. ಹರೇ ಕೃಷ್ಣ ಮಾತಾಜಿ. ನ ಚೈತದ್ವಿದ್ಮಾ ಕತರನ್ನು ಗರಿಯೋ ಯದ್ವಾ ಜಯೇಮ ಯದಿವಾನು ಜಯೇಹು ಯಾನೇವ ಹತ್ವಾ ನ ಜಿಜೀವಿಷಾಮಃ ತೇವ ಸ್ಥಿತಾ ಪ್ರಮುಖೇ ದಾತ್ರ ರಾಷ್ಟ್ರಾಹ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಯಾರ ಡಿಸ್ಟರ್ಬೆನ್ಸ್ ಇದೆ ಅವ್ರು ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ. ಶ್ರುತಿ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಾಚೈತದ್ವಿದ್ಮ ಗತರನ್ನೋ ಗರಿಯೋ ಯದ್ವಾ ಜಯೇಮ ಯದಿವಾನೋ ಜಯೇಯು ಯಾನೇವ ಹತ್ವಾ ನ ಜಿಜೀವಿಷಾಮಃ ತೇವ ಸ್ಥಿತಾ ಪ್ರಮುಖೇ ಧಾರ್ತ ರಾಷ್ಟ್ರಾಹ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸುಮಾ ಮಾತಾಜಿ. ನಚೈತದ್ವಿದ್ಮ ಕತರನ್ನ ಗರಿಯೋ ಯದ್ವಾ ಜಯೇಮ ಯದಿವಾನ ಜಯೇಯು ಯಾನೇವ ಹತ್ವಾ ನ ಜಿಜೀವಿಷಾಮಃ ತೇವ ಸ್ಥಿತಾ ಪ್ರಮುಖೇ ದಾತ್ರ ರಾಷ್ಟ್ರಾಹ. ಧನ್ಯವಾದಗಳು ಮಾತಾಜಿ. ಉಮಾದೇವಿ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 6. ನಾಚೈತದ್ವಿದ್ಮ ಕತರನ್ನ ಗರಿಯೋ ಯದ್ವಾ ಜಯೇಮ ಯದಿವಾನ ಜಯೇಯೋ ಯಾನೇವ ಹತ್ವಾ ನ ಜಿಜೀವಿಷಾಮಃ
ತೇವ ಸ್ಥಿತ ಪ್ರಮುಖ ಧಾತೃರಾಷ್ಟ್ರಾಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಪ್ರಿಯಾಂಕಾ ಮಾತಾಜಿ ಹೇಳಿ. ಓದ್ತಿರ್ ಗೊತ್ತಾಗಲ್ಲ ನಿಮ್ಗೆ. ಹರೇ ಕೃಷ್ಣ. ಹೇಳಿ ಮತ್ತೆ ಬೇಗ ಹೇಳಿ. ಶ್ಲೋಕ ಇದು ಶ್ಲೋಕ 7 ಶ್ಲೋಕ 6 ಅಲ್ವಾ? 6 ಮತ್ತೆ. ಹಾ. ನ ಚೈತದ್ವಿದ್ಮಃ ಕತರನ್ನು ಗರಿಯೋ ಯದ್ವಾ ಜಯೇಮ ಯದಿ ವಾನು ಜಯೇಯು ಯಾನೇವ ಹತ್ವಾ ನ ಜಿಜೀವಿಷಾಮಃ ತೈವ ಸ್ಥಿತಃ ಪ್ರಮುಖಿ ಧಾತು ರಾಷ್ಟ್ರಾಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕೇಳ್ತಾ ಇಲ್ಲ, ನೀವು ಹೇಳ್ತಿದ್ದೆ. ಓ, ಹರೇ ಕೃಷ್ಣ ಮಾತಾಜಿ. ಅದು ಕೇಳಿಸ್ಲಿಲ್ಲ ಮಾತಾಜಿ. ಸರಿ, ನಾನ್ ಮ್ಯೂಟ್ ಇಟ್ಕೊಂಡು ನೋಡಿ ಮಾತಾಡ್ತಾ ಇದ್ದೇನೆ. ಏನ್ ಹೇಳ್ತಾ ಇದ್ದೆ? ಇಲ್ಲ, ನೀವ್ ಹೇಳಿದೀರಾ ಈಗ, ಬೇಡ. ಅಲ್ಲಿ ನೀವು ಎಲ್ಲಿ ಏನ್ ಮಿಸ್ಟೇಕ್ ಮಾಡಿದ್ರಿ? ಏನೋ ಹೇಳ್ದೆ ನೋಡಿ ನಾನಾ. ಇದು ತೇವ ಸ್ಥಿತ ಹ ಅಂತ ಹೇಳಿದ್ರಿ. ಅಲ್ಲಿ ಪೂರ್ಣ ರೀತಿಯಾಗಿ ಹ ಬರೋದಿಲ್ಲ, ಅಲ್ಪ ಪ್ರಮಾಣದಲ್ಲಿ ಹ ಹೇಳ್ಬೇಕು. ತೇವ ಸ್ಥಿತ ಅಂತ. ಸರಿ, ನೆಕ್ಸ್ಟ್ ಹೋಗೋಣ. 7ನೇ ಶ್ಲೋಕ, ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2ರ 7ನೇ ಶ್ಲೋಕ. ಕಾರ್ಪಣ್ಯ ದೋಷೋಪಹತ ಸ್ವಭಾವಃ ಪೃಚ್ಛಾಮಿ ತ್ವಾ ಧರ್ಮ ಸಮ್ಮೂಢ ಚೇತಾಃ ಯಚ್ಛ್ರೇಯಃ ಸ್ಯಾನ್ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೆಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ಇನ್ನೊಮ್ಮೆ ಹೇಳ್ತೇನೆ ಸ್ಲೋ ಆಗಿ. ಕಾರ್ಪಣ್ಯ ದೋಷೋಪಹತ ಸ್ವಭಾವಃ ಪೃಚ್ಛಾಮಿ ತ್ವಾ ಧರ್ಮ ಸಮ್ಮೂಢ ಚೇತಾಃ ಯಚ್ಛ್ರೇಯಃ ಸ್ಯಾನ್ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೆಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ಇಲ್ಲಿನೂ ಕೂಡ ನಿಮ್ಗೆ ಕಾರ್ಪಣ್ಯ ದೋಷೋಪಹತ ಸ್ವಭಾವ ಅಲ್ಲಿ ಈಸಿ ಇದೆ. ಇಲ್ಲಿ ನಿಮ್ಗೆ 4 ಶಬ್ದಗಳಿರುವಂತದ್ದು. ಕಾರ್ಪಣ್ಯ ಒಂದು, ದೋಷ ಒಂದು, ಉಪಹತ್ ಒಂದು, ಪೃಚ್ಛ. ಇದು ಕಾರ್ಪಣ್ಯ ದೋಷ, ಸಾರಿ, ಉಪಹತ್ ಒಂದು, ಸ್ವಭಾವ ಒಂದು. ಹೀಗೆ 4 ಪದಗಳು ಬರುತ್ತೆ. ಅವುಗಳನ್ನ ಕೂಡಿ ಹೇಳ್ಬೋದು, ಯಾಕಂದ್ರೆ ಈಸಿ ಆಗಿದೆ, ಅದೇನು ಟಫ್ ಆಗಲ್ಲ. ದೆನ್ ಪೃಚ್ಛಾಮಿ ತ್ವಾ ಧರ್ಮ ಸಮ್ಮೂಢ ಚೇತಾಃ. ಇಲ್ಲಿನೂ ಕೂಡ ನಿಮ್ಗೆ 3 ಪದಗಳ ಒಂದು ಇದು ಕಾಣಿಸುತ್ತೆ. ಒಂದು ಧರ್ಮ, ಇನ್ನೊಂದು ಸಮ್ಮೂಢ, ಇನ್ನೊಂದು ಚೇತಾಃ. ಆಮೇಲೆ ಉಳಿದಿದೆ ಸರಿ ಇದೆ. ಲಾಸ್ಟ್ನೇ 4ನೇ ಲೈನಲ್ಲಿ ಶಿಷ್ಯಸ್ತೆ ಹಂ. ಇಲ್ಲಿ ಕೂಡ ಅವಗ್ರಹ ಇದೆ ನೋಡಿ, ಎಸ್ ಅಂತ ಇದೆ, ಎಸ್ ಸಿಂಬಾಲ್ ಇದೆ, ಅವಗ್ರಹ ಸಂಕೇತ ಇದೆ. ಶಿಷ್ಯಸ್ತೆ ಹಂ ಅಂದ್ರೆ ಅಲ್ಲಿ ತಗೋಬೇಕು, ಇಲ್ಲಾಂದ್ರೆ ಹಾಗೇನೆ ಹೇಳಿದ್ರೆ ನಡೆಯುತ್ತೆ. ಶಿಷ್ಯಸ್ತೆ ಹಂ ಅಥವಾ ಶಿಷ್ಯ ತೇ ಅಹಂ ಅಂತ ಕರೀತಾರೆ. ಶಿಷ್ಯ ತೇ ಅಹಂ ಅಂತ, ಇಲ್ಲಾಂದ್ರೆ ಶಿಷ್ಯಸ್ತೆ ಹಂ. ಇದರ ಒಂದು ಅರ್ಥವನ್ನ ತಿಳ್ಕೊಂಡ್ ಬರೋಣ. ತುಂಬಾನೇ ಪ್ರಸಿದ್ಧ ಆಗಿರುವಂತಹ ಶ್ಲೋಕ ಇದು. ಇಲ್ಲಿ ಅರ್ಜುನ ಶರಣ ಆಗ್ತಾನೆ. ಯಾರಿಗೆ? ಕೃಷ್ಣನಿಗೆ. ಯಾಕೆಂದ್ರೆ ಕಾರ್ಪಣ್ಯ ದೋಷೋಪಹತ ಸ್ವಭಾವ. ಕಾರ್ಪಣ್ಯ ಅಂದ್ರೆ ಕೃಪಣತೆಯಿಂದ ನನಗೇನಾಗ್ತಾ ಇದೆ, ಆ ದೌರ್ಬಲ್ಯ ಕಾಡ್ತಾ ಇದೆ ನನ್ನನ್ನ. ಆ ದೌರ್ಬಲ್ಯದಿಂದ ಪಾಲಿತನಾಗಿದ್ದೇನೆ, ಈ ಒಂದು ಕಾರ್ಪಣ್ಯ ಸ್ವಭಾವದ ಉಳ್ಳವನಾಗಿದ್ದೇನೆ. ಪೃಚ್ಛಾಮಿ ತ್ವಾಂ ಧರ್ಮ ಸಮೂಢ ಚೇತಾಃ. ಈ ಒಂದು ಧರ್ಮದ ಕುರಿತಾಗಿ ನಾನು ದಿಗ್ಭ್ರಮೆಗೊಂಡಿದ್ದೇನೆ. ಯಾವುದು ಧರ್ಮ ಯಾವುದು ಅಧರ್ಮ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಚ್ಛ್ರೇಯಸ್ಯಾನಿಷ್ಠಿತಂ ಬ್ರೂಹಿ ತನ್ಮೇ. ಯಶ್ರೇಯ ಅಂತಂದ್ರೆ ಇಲ್ಲಿ 2 ಶಬ್ದ ಇದೆ. ಯತ್ ಶ್ರೇಯ, ಯಾವುದು ಶ್ರೇಯಸ್ಕರ ಅನ್ನೋದು ನನಗೆ ನಿಶ್ಚಿತವಾಗಿ, ಸ್ಯಾನಿಶ್ಚಿತಂ, ಯಾವುದು ಶ್ರೇಯಸ್ಸು ಅನ್ನೋದು ನನಗೆ ನಿಶ್ಚಿತವಾಗಿಯೂ ಕೂಡ ಗೊತ್ತಾಗ್ತಾ ಇಲ್ಲ. ಬ್ರೂಹಿ ತನ್ಮೇ, ಯಾವುದು ಶ್ರೇಯಸ್ ಅನ್ನೋದು ನನಗೆ ಹೇಳು. ಯಾಕೆಂದ್ರೆ ಶಿಷ್ಯಸ್ತೆ ಅಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ನಾನೀಗ ನಿನಗೆ ಶಿಷ್ಯಸ್ತೆ ಅಹಂ, ಶಿಷ್ಯತೆ ಅಹಂ, ನಾನೀಗ ನಿನಗೆ ಶಿಷ್ಯನಾಗಿದ್ದೇನೆ. ಮತ್ತೆ
ಶಾದಿ ಮಾಂ ತ್ವಂ ಪ್ರಪನ್ನಂ. ಪ್ರಪನ್ನಂ ಅಂತಂದ್ರೆ ನಾನು ನಿನ್ಗೆ ಶರಣಾಗಿದ್ದೇನೆ, ಶರಣಾಗತನಾದ ಆತ್ಮನಾಗಿದ್ದೇನೆ. ಸೊ ದಯವಿಟ್ಟು ನನಗೆ ಬೋಧಿಸು ಅಂತ ಹೇಳ್ತಾ ಇದ್ದಾನೆ. ಶಾದಿ ಅಂತಂದ್ರೆ ಬೋಧಿಸೋದು. ಶಿಷ್ಯಸ್ಥ್ಯಂ ಶಾದಿ ಮಾಂ ತ್ವಂ ಪ್ರಪನ್ನಂ. ಶಿಷ್ಯ ಅಂತ ತಿಳ್ಕೊಂಡು ನನಗೆ ಬೋಧಿಸು, ಯಾಕೆಂದ್ರೆ ನಾನು ನಿನ್ಗೆ ಶರಣಾಗಿದ್ದೇನೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರುವಂತದ್ದು. ಹರೇ ಕೃಷ್ಣ. ಹರೇ ಕೃಷ್ಣ. ಅಲ್ಪ ಮೊದಲಿಂದ ಮಾತಾಜಿ. ಕಂಟಿನ್ಯೂ ಮಾಡಿ ಮಾತಾಜಿ. ಅಲ್ಪ ಮಾತಾಜಿ. ನಾನಾ ಮಾತಾಜಿ. ಹರೇ ಕೃಷ್ಣ. ಅಲ್ಪ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 7. ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ಸ್ವಭಾವಃ. ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪಶ್ಚಾಮಿ ತ್ವಾಧರ್ಮ ಸಮೂಢ ಚೈತಾಃ ಯಚ್ಛೇಹ ಚಾನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತಹಂ ಚಾಧಿ ಮಾಂ ತ್ವಾಂ ಪ್ರಸನ್ನಂ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಇಲ್ಲಿ ಎಲ್ಲ ಸರಿ ಇತ್ತು ನಿಮ್ದು. ಸ್ವಭಾವ ಅಂತ ಹೇಳ್ಬೇಕು ಲಾಸ್ಟಿಗೆ ಅಲ್ಲಿ ಒಂದು, ಮತ್ತೆ ಇದು ಪ್ರಸನ್ನಂ ಅಲ್ಲ ಪ್ರಪನ್ನಂ, ಎರಡು ಕೊನೆಯದಾಗಿರುವಂತದ್ದು. ಕೊನೆಯ ಶಬ್ದ ಪ್ರಪನ್ನಂ. ಪ್ರಪನ್ನಂ. ನೆಕ್ಸ್ಟ್ ಕಂಟಿನ್ಯೂ, ನೆಕ್ಸ್ಟ್ ಹೇಳಿ ಮಾತಾಜಿ. ಅನಸೂಯ ಮಾತಾಜಿ. ಹರೇ ಕೃಷ್ಣ. ಚೆಲುವ ಮಾತಾಜಿ ಒಬ್ಬರಾದ್ಮೇಲೆ. ಹರೇ ಕೃಷ್ಣ ಮಾತಾಜಿ. ಕಾರ್ಪಣ್ಯ ದೋಷಾಪಹತ ಸ್ವಭಾವ ಪೃಚ್ಛಾಮಿ ತ್ವಾ ಧರ್ಮ ಸಮೂಢ ಚೇತ ಯಶ್ರೇಯಸ್ಯಾನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಚಾಧಿ ಮಾಂ ತ್ವಂ ಪ್ರಪನ್ನಂ. ಅಲ್ಲಿ ಒಂದು ಗಮನಿಸಿ, ಒಂದು ತಪ್ಪಿದೆ ಅಲ್ಲಿ. ತ್ವಾಮ್ ಆಗ್ಬೇಕದು, ತ್ವಾ ಇದೆ ಅಲ್ಲಿ, ನೀವು ಹಂ ಚಿಹ್ನೆ ಹಾಕೋಬೇಕು. ತ್ವಾಮ್ ಅಂತ ಹೇಳಿ ಎಲ್ರು. ಯಾವ್ದು ಮಾತಾಜಿ? ಪೃಚ್ಛಾಮಿ ತ್ವಾಂ ಧರ್ಮ ಸಮೂಢ ಚೇತ. ತ್ವಾಮ್, ತ್ವಾ ಅಂತ ಇದೆ ಅಲ್ಲಿ, ತ್ವಾಮ್ ಆಗ್ಬೇಕು. ಅದನ್ನ ಸರಿಪಡಿಸ್ಕೊಳ್ಳಿ. ಹರೇ ಕೃಷ್ಣ. ನೆಕ್ಸ್ಟ್ ಹೇಳಿ. ನಾನೆಲ್ಲ ಮಾತಾಜಿ. ಕಾರ್ಪಣ್ಯ ದೋಷೋಪಹತ ಸ್ವಭಾವಃ ಪೃಚ್ಛಾಮಿ ತ್ವಾಂ ಧರ್ಮ ಸಮೂಢ ಚೇತಃ ಯಚ್ಛ್ರೇಯಸ್ಯಾನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಚಾಧಿ ಮಾಂ ತ್ವಾಂ ಪ್ರಪನ್ನಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಡಾಕ್ಟರ್ ಕೃಷ್ಣಮೂರ್ತಿ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 7. ಕಾರ್ಪಣ್ಯ ದೋಷೋಪಹತ ಸ್ವಭಾವಃ ಪೃಚ್ಛಾಮಿ ತ್ವಾಂ ಧರ್ಮ ಸಮೂಢ ಚೇತಃ ಯಚ್ಛೇಯಸ್ಯಾನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಚಾಧಿ ಮಾಂ ತ್ವಾಂ ಪ್ರಪನ್ನಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಡಾಕ್ಟರ್ ಸುನೀತಾ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಹೋಗುವ 8ನೇ ಶ್ಲೋಕ. ನೆಕ್ಸ್ಟ್ ಗಾಯತ್ರಿ ಮಾತಾಜಿಂದ ಹೇಳ್ಬೇಕು ನೋಡಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2 8ನೇ ಶ್ಲೋಕ. ನಹಿ ಪ್ರಪಶ್ಯಾಮಿ ಮಮಾಪನುದ್ಯಾತ್ ಯಚ್ಚೋಕಮುಚ್ಚೋಷಣಂ ಇಂದ್ರಿಯಾಣಾಂ ಅವಾಪ್ಯ ಭೂಮಾವಸಪತ್ನಮೃದ್ಧಂ ರಾಜ್ಯಂ ಸುರಾಣಾಮಪಿ ಚಾಧಿಪತ್ಯಂ. ನಮ್ಮ ಹೇಳ್ತೇನೆ ನೋಡಿ. ನಹಿ ಪ್ರಪಶ್ಯಾಮಿ ಮಮಾಪನುದ್ಯಾತ್ ಯಚ್ಚೋಕ
ಚಕ್ಕೆ ದೊಡ್ಡ ಛ ಒತ್ತಿದೆ. ಯಚ್ಚೋಕಮುಚ್ಚೋಷಣಂ ಇಂದ್ರಿಯಾಣಾಂ ಅವಾಪ್ಯ ಭೂಮಾವಸಪತ್ನಮೃದ್ಧಂ ರಾಜ್ಯಂ ಸುರಾಣಾಮಪಿ ಚಾಧಿಪತ್ಯಂ. ಇಲ್ಲಿ ನೀವು ಬಿಡಿಸೋದಾದ್ರೆ ಪ್ರಪಶ್ಯಾಮಿ ಮಮಾಪನುದ್ಯಾತ್ ಯಚ್ಚೋಕ ಮುಚ್ಚೋಷಣಂ ಇಂದ್ರಿಯಾಣಂ ಅಂತ ಹೇಳ್ಬೋದು. ಮುಚ್ಚೋಷಣಂ ಯಚ್ಚೋಕ ಮುಚ್ಚೋಷಣಂ ಅದು ಣಕ್ಕೆ ತಗೋಬೇಕು. ಆಮೇಲೆ ಮುಂದೆ ಇಂದ್ರಿಯಾಣಂ ಅಂತ ಹೇಳ್ಬೇಕು. ಯಚ್ಚೋಕ ಮುಚ್ಚೋಷಣಂ ಇಂದ್ರಿಯಾಣಂ ಅವಾಪ್ಯ ಭೂಮಾವ ಸಪತ್ನ ಮೃದ್ಧಂ. ಇಲ್ಲಿ ಭೂಮೌ ಅಸಪತ್ನಂ ಅಂತ ಬರುತ್ತೆ. ಭೂಮೌ ಅಸಪತ್ನಂ ಅಂತ ಬರುತ್ತೆ. ಆಮೇಲೆ ರುದ್ಧಂ ಅಂತ ಹೇಳಿ 3 ಶಬ್ದ ಇದೆ ಇಲ್ಲಿ. ಭೂಮಾವ ಸಪತ್ನ ವೃದ್ಧಂ ಅಂತ ಇದೆಯಲ್ಲ, 3 ಶಬ್ದ ಇದೆ. ಭೂಮೌ ಅಸಪತ್ನಂ ವೃದ್ಧಂ ಅಂತ ಹೇಳಿ ಅಂದ್ರೆ ವೈರಿಗಳಿಲ್ಲದ ಸಮೃದ್ಧವಾದ ಭೂಮಿ ಅಂತ ಹೇಳಿ ಕರೀತಾರೆ ಇದಕ್ಕೆ. ಭೂಮಾವ ಸಪತ್ನಂ ವೃದ್ಧಂ ಅಂತ. ಸುರಾಣಾಮಪಿ ಚಾಧಿಪತ್ಯಂ. ಚಾಧಿಪತ್ಯಂ ಇಲ್ಲೂ ಕೂಡ ಅವಗ್ರಹ ಇದೆ ನೋಡಿ. ಚಾಧಿಪತ್ಯಂ ಛ ಅಧಿಪತ್ಯಂ ಅಂತ ಕರೀತಾರೆ. ಛ ಆಧಿಪತ್ಯಂ. ಆಕ್ಚುಲಿ ಅದು ಅವಗ್ರಹ 2 ಬರುತ್ತೆ ಆ ಇದ್ದಾಗ. ಚ ಇದೆ ಹಿಂದೆ ನೋಡಿ. ಚ ಬರ್ದಾಗ ಆ ಬಂತು ಅಲ್ಲಿ. ಚ ಪ್ಲಸ್ ಆ ಚ ಚ ಜೊತೆ ಆ ಸ್ವರ ಕೂಡಿದೆ, ಹಾಗಾಗಿ ಚ ಆಯ್ತು. ಮುಂದೆ ಒಂದು ಅವಗ್ರಹ ಇದೆ ಎಸ್ ಅಂತ. ಒಂದು ಅವಗ್ರಹ ಇದ್ರೆ ಅ ಹಚ್ಬೇಕು ಅಂತ ಹೇಳಿದೆ ನಾನು. 2 ಅವಗ್ರಹ ಇದ್ರೆ ಆ ಹಚ್ಬೇಕು ಅಂತ ಹೇಳಿದೆ. ಬಟ್ ಕೆಲವೊಂದ್ ಕಡೆ ಆಗಿರುತ್ತೆ. ಅದು ಹಿಂದೆ ಚ ಇದ್ದಾಗ ಒಂದೇ ಅವಗ್ರಹ ಹಚ್ಚಿರ್ತಾರೆ ನೋಡಿ. ಚ ಇದೆ. ಒಂದ್ ವೇಳೆ ಚ ಇದ್ದಾಗ 2 ಅವಗ್ರಹ ಇದ್ರೆ ಆ ಬರುತ್ತೆ ಮತ್ತೆ. ಸೊ ಹಾಗಾಗಿ ಇಲ್ಲಿ ಒಂದೇ ಅವಗ್ರಹ ಕೊಟ್ಟಿದ್ದಾರೆ, ಯಾಕಂದ್ರೆ ಚ ಇದೆ ಹಿಂದ್ಗಡೆ. ಹಾಗಾಗಿ ಚ ಅಧಿಪತ್ಯಂ ಅಂತ ಕರಿಬೇಕು. ಚ ಆಧಿಪತ್ಯಂ ಅಂತ ಕರೀತಾರೆ ಇದಕ್ಕೆ. ಸಪೋಸ್ ಒಂದ್ ವೇಳೆ ನೀವು ಕೂಡಿಸಿ ಹೇಳೋದಾದ್ರೆ ಛಾಧಿಪತ್ಯಂ ಅಂತ ಹೇಳ್ಬೋದು. ಅರ್ಥ ಆಗ್ತಾ ಇದೆ ಅನ್ಕೊಳ್ತೇನೆ ನಾವು ನಿಮ್ಗೆ ಹೇಳ್ತಾ ಇರುವಂತದ್ದು. ಏನಾದ್ರೂ ಕನ್ಫ್ಯೂಷನ್ ಇದ್ರಲ್ಲಿ ಇದ್ರೆ ಮತ್ತೆ ಕೇಳಿ ಪ್ರಶ್ನೆ ಎಂಡಿಗೆ ಹೇಳ್ತೇನೆ. ಏನಾದ್ರೂ ಡೌಟ್ಸ್ ಇದ್ರೆ. ಸೊ ಇದ್ರೊಂದು ಅರ್ಥನ ನೋಡ್ಕೊಂಡ್ ಬರೋಣ. ನಹಿ ಪ್ರಪಶ್ಯಾಮಿ ಮಮಾಪನುದ್ಯಾತ್ ಅಂದ್ರೆ ಈ ಒಂದು ನಹಿ ಪ್ರಪಶ್ಯಾಮಿ ಅಂದ್ರೆ ನೋಡುವಂಥದ್ದು. ನಾಹಿ ಅಂತಂದ್ರೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ. ಅನುಪದ್ಯಾತ್ ಅಂದ್ರೆ ದೂರ ಮಾಡುವಂಥದ್ದು ಅಂತ. ಅಂದ್ರೆ ಯಚ್ಚೋಕ ಮುಚ್ಚೋಷಣಂ ಇಂದ್ರಿಯಾಣಂ ಅಂತ ಹೇಳಿ ಕರಿತಾ ಇದ್ದಾನೆ. ಅಂದ್ರೆ ಇಂದ್ರಿಯಗಳು ಅಂತಂದ್ರೆ ಮುಚ್ಚೋಷಣಂ ಇಂದ್ರಿಯಾಣಂ ಅಂದ್ರೆ ನನ್ನ ಇಂದ್ರಿಯಗಳು ಒಣಗ್ತಾ ಇದೆ ಅಂತ ಹೇಳಿ. ಸೊ ನನ್ನ ಮೇಲೆ ಇರುವಂತಹ ಎಲ್ಲ ಇಂದ್ರಿಯಗಳು ಒಣಗ್ತಾ ಇದೆ. ಯಾಕೆ ಒಣಗ್ತಾ ಇದೆ? ಯಾಕಂದ್ರೆ ದುಃಖದಿಂದ ಕೂಡಿ ಹೋಗಿದೆ, ಹಾಗಾಗಿ ನನಗೆ ಮಾರ್ಗವೇ ಕಾಣ್ತಾ ಇಲ್ಲ ಅಂತ ಹೇಳಿ ಅರ್ಜುನ ಮತ್ತೆ ಹೇಳ್ತಾನೆ. ಅವಾಪ್ಯ ಭೂಮಾವ ಸಪತ್ನ ವೃದ್ಧಂ ಅಂತ. ಭೂಮಾವ ಸಪತ್ನ ವೃದ್ಧಂ ಯಾಕೆ ಹೇಳ್ತಾ ಇರುವಂತಂದ್ರೆ ಭೂಮಿಯಲ್ಲಿ ಸಮೃದ್ಧವಾದ ಎಲ್ಲರಿಗಿಂತಲೂ ಕೂಡ ಒಳ್ಳೇದಿರುವಂತಹ ರಾಜ್ಯವನ್ನ ನಾನು ಗೆದ್ದುಕೊಂಡ್ರೂ ಕೂಡ, ಮತ್ತು ಸ್ವರ್ಗದಲ್ಲಿರುವಂತಹ ದೇವತೆಗಳ ಪ್ರಭುತ್ವವನ್ನು ಪಡೆದುಕೊಂಡರೂ ಕೂಡ, ರಾಜ್ಯಂ ಸುರಾಣಾಂ ಅಂತ ಹೇಳ್ತಾ ಇದ್ದೇನೆ. ಅಂದ್ರೆ ಸುರರು ಅಂತಂದ್ರೆ ದೇವತೆಗಳು. ದೇವತೆಗಳಿಗೆ ಇರುವಂತಹ ರಾಜ್ಯವನ್ನ ನಾ ಪಡೆದ್ರು ಕೂಡ, ಈ ಭೂಮಿಯಲ್ಲಿ ಸಮೃದ್ಧವಾದಂತಹ ರಾಜ್ಯಕ್ಕಿಂತನೂ ಕೂಡ ಒಂದು ಒಳ್ಳೆ ರಾಜ್ಯವನ್ನ ಪಡೆದುಕೊಂಡ್ರು ಕೂಡ ನನ್ನ ಈ ದುಃಖವನ್ನ ಹೋಗಲಾಡಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇರುವಂತದ್ದು ಈ ಶ್ಲೋಕದಲ್ಲಿ. ಸರಿ, ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಹಿ ಪ್ರಪಶ್ಯಾಮಿ ಮಮಾಪನುದ್ಯಾತ್ ಯಚ್ಚೋಕಮುಚ್ಚೋಷಣಮಿಂದ್ರಿಯಾಣಂ ಆವಾಪ್ಯ ಭೂಮಾ ವಸಪತ್ನಂ ವೃದ್ಧಂ ರಾಜ್ಯಂ ಸುರಾಣಮಪಿ ಚಾಧಿಪತ್ಯಂ. ಹರೇ ಕೃಷ್ಣ ಮಾತಾಜಿ. ಸರಿಯಾಗಿತ್ತ ಮಾತಾಜಿ? ಭೂಮಾವ ಸಪತ್ನ ವೃದ್ಧಂ ನೀವು ಹೇಳೋದಾದ್ರೆ ಭೂಮೌ ಅಂತ ಹೇಳಿ, ಭೂಮೌ ಅಸಪತ್ನ ವೃದ್ಧಂ ಅಂತ ಹೇಳ್ಬೇಕು. ಇಲ್ಲಾಂದ್ರೆ ಭೂಮಾವ ಸಪತ್ನ ವೃದ್ಧಂ. ಭೂಮಾವ ಸಪತ್ನ ವೃದ್ಧಂ. ಸರಿ ಹೋಯ್ತಾ ಮಾತಾಜಿ? ಸರಿ, ನೆಕ್ಸ್ಟ್ ಹೇಳಿ. ಧನ್ಯವಾದ. ಶ್ಲೋಕ 8. ನಹಿ ಪ್ರಪಶ್ಯಾಮಿ ಮಮಾಪನುದ್ಯಾತ್ ಯಚ್ಚೋಕಮುಚ್ಚೋಷಣಮಿಂದ್ರಿಯಾಣಾಂ ಅವಾಪ್ಯ ಭೂಮಾವ ಸಪತ್ನಂ ವೃದ್ಧಂ
राज्यं सुराणामपि चाधिपत्यम् हरे कृष्ण ಹರೇ ಕೃಷ್ಣ ಮಾತಾಜಿ. ಗೀತಾ ಕೊಡೆಕಲ್ ಮಾತಾಜಿ. ಶ್ಲೋಕ 8 ನ ಹಿ ಪ್ರಪಶ್ಯಾಮಿ ಮಮಾಪನುದ್ಯಾತ್ ಯಚ್ಚೋಕಮುಚ್ಚೋಷಣಮಿಂದ್ರಿಯಾಣಾಂ ಅವಾಪ್ಯ ಭೂಮಾವಸಪತ್ನವೃದ್ಧಂ ರಾಜ್ಯಂ ಸುರಾಣಾಮಪಿ ಚಾಧಿಪತ್ಯಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಕಮಲಾ ಭಟ್ ಮಾತಾಜಿ. हरे कृष्ण माताजी. न हि प्रपश्यामि ममापनुद्यात् यच्चोकमुच्चोषणमिन्द्रियाणाम् अवाप्य भूमावसपत्नमृद्धं राज्यं सुराणामपि भाधिपत्यम्. हरे कृष्ण माताजी. ಛಾದಿಪತ್ಯಂ. धन्यवाद. ಸುರಾಣಾಮಪಿ ಛಾದಿಪತ್ಯಂ. ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ. 9ನೇ ಶ್ಲೋಕ. ಈಗ ಮತ್ತೆ ಅರ್ಜುನ ಹೇಳಿರುವಂತದ್ದು, ಇನ್ನ ಸಂಜಯ ಈ ವಿಷಯವನ್ನ ಧೃತರಾಷ್ಟ್ರನಿಗೆ ತಿಳಿಸ್ತಾನೆ. ಯಾವ ಶ್ಲೋಕದಲ್ಲಿ? ಈ ಮುಂದಿನ ಶ್ಲೋಕದಲ್ಲಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2 ನೇ ಶ್ಲೋಕ. ಸಂಜಯ ಉವಾಚ ಏವ ಮುಕ್ತ್ವಾ ಋಷಿಕೇಶಂ ಗುಡಾಕೇಶಃ ಪರಂತಪಃ ನ ಯೋತ್ಸ್ಯ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವಃ. ಹಾಗೆ ಹೇಳ್ತೀನಿ ನೋಡಿ. ಏವ ಮುಕ್ತ್ವಾ ಋಷಿಕೇಶಂ ಗುಡಾಕೇಶಃ ಪರಂತಪಃ ನ ಯೋತ್ಸ್ಯ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವಃ. ಇಲ್ಲಿ ಸಂಜಯ್ ಹೇಳ್ತಾ ಇದ್ದಾನೆ ಧೃತರಾಷ್ಟ್ರನಿಗೆ, ಏವ ಮುಕ್ತ್ವಾ ಋಷಿಕೇಶಂ, ಏವ ಉಕ್ತ್ವಾ ಋಷಿಕೇಶಂ ಅಂದ್ರೆ ಏವ ಮುಕ್ತ್ವಾ ಅಂತಂದ್ರೆ ಹೇಳುವಂತದ್ದು. ಏವಂ ಅಂತಂದ್ರೆ ಹೀಗೆ ಹೇಳುವಂತದ್ದು. ಯಾರಿಗೆ? ಋಷಿಕೇಶನಿಗೆ. ಋಷಿಕೇಶ ಅಂದ್ರೆ ಕೃಷ್ಣ. ಯಾರು ಹೇಳಿದ್ರು? ಗುಡಾಕೇಶ. ಗುಡಾಕೇಶ ಅಂತಂದ್ರೆ ನಿದ್ರೆಯನ್ನ ಗೆದ್ದಂಥವನು. ಯಾರು? ಅರ್ಜುನ. ಯಾರಿಗೆ? ಪರಂತಪಃ ಅಂತ ಹೇಳಿ. ಪರಂತಪ ಅಂತಂದ್ರೆ ಪರರನ್ನ ತಪ್ಪಿಸುವಂತವನು ಅಂತ ಹೇಳಿ, ಪರರಿಗೆ ತಾಪವನ್ನ ಕೊಡುವಂತವನು ಪರಂತಪ. ಅದೇ ಕೃಷ್ಣನಿಗೆ ಹೇಳುವಂತದ್ದು. ನ ಯೋತ್ಸ್ಯ ಇತಿ ಗೋವಿಂದಂ ಅಂದ್ರೆ ಶತ್ರುಗಳನ್ನ ನಿಗ್ರಹಿಸುವಲ್ಲ ಅರ್ಜುನ ಈ ಪ್ರಕಾರ ಕೃಷ್ಣನಿಗೆ ಹೇಳಿದ. ಗೋವಿಂದ, ನಾನು ಯುದ್ಧ ಮಾಡೋದಿಲ್ಲ. ನ ಯೋತ್ಸ್ಯ ಇತಿ ಗೋವಿಂದಂ ಎಂದು ಹೇಳ್ಬಿಟ್ಟು ತೂಷ್ಣೀಂ ಬಭೂವಃ ಅಂತ. ತೂಷ್ಣೀಂ ಅಂತಂದ್ರೆ ಮೌನ, ಬಭೂವಃ ಅಂತಂದ್ರೆ ತಾಳಿದನು ಅಂತ. ಏನ್ ತಾಳಿದ? ಮೌನವನ್ನ ತಾಳಿದ. ಪರಂತಪ ಅಂತ ಹೇಳ್ತಾ ಇರೋಕೆ ಕಾರಣ ಅರ್ಜುನನಿಗೆ ಹೇಳ್ತಾ ಇರುವಂತದ್ದು. ಯಾಕಂದ್ರೆ ಪರರಿಗೆ ತಾಪವನ್ನ ಕೊಡುವಂತವನು ಪರಂತಪ. ಯಾರು? ಅರ್ಜುನ. ಸೊ ಅರ್ಜುನ ಮತ್ತೆ ಗುಡಾಕೇಶ ಎರಡು ಒಂದು ಹೆಸರನ್ನ ಸಂಬೋಧನೆ ಮಾಡಿದ್ದಾರೆ. ಗುಡಾಕೇಶ, ಪರಂತಪ ಅಂತ ಎರಡು ಶಬ್ದವನ್ನ ಅರ್ಜುನನಿಗೆ ಸಂಬೋಧಿಸಲಾಗಿದೆ ಇಲ್ಲಿ. ಹರೇ ಕೃಷ್ಣ. ಕಂಟಿನ್ಯೂ ಮಾಡಿ ಮತ್ತೆ. ಹರೇ ಕೃಷ್ಣ. ಅನಂತ ಕುಲಕರ್ಣಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 9. ಸಂಜಯ ಉವಾಚ ಏವ ಮುಕ್ತಾ ಋಷಿಕೇಶಂ ಗುಡಾಕೇಶಃ ಪರಂತಪಃ ನ ಯೋತ್ಸೋ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವಃ. ಹರೇ ಕೃಷ್ಣ. ಸೌಮ್ಯಶ್ರೀ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಗುಡಾಕೇಶ ಅನ್ನಂಗಿಲ್ಲ ಅನಂತ ಪ್ರಭುಜಿ. ಗುಡಾಕೇಶ ಸ್ವಲ್ಪ ಶಃ ಅಂತ ಬರ್ಬೇಕು. ಪರಂತಪಃ ಆಮೇಲೆ ಗುಡಾಕೇಶ ಪರಂತಪಃ. ಗುಡಾಕೇಶಃ ಪರಂತಪಃ ಶಃ ಅನ್ನಂಗಿಲ್ಲ. ಗುಡಾಕೇಶ ಸ್ವಲ್ಪ ಹ ಬರ್ಬೇಕು. ಕೇಳ್ಸಂಗಿಲ್ಲ, ಹ ಕೇಳಿಸ್ಬಾರ್ದು. ಗುಡಾಕೇಶ ಪರಂತಪಃ. ಮತ್ತೆ ಇಲ್ಲಿ ಯೋತ್ಸ್ಯ ಅಲ್ಲ. ಗುಡಾಕೇಶಃ ಪರಂತಪಃ ನ ಯೋತ್ಸ್ಯ ಬರುತ್ತೆ. ಯೋತ್ಸ್ಯ ಅಲ್ಲ, ನ ಯೋತ್ಸ್ಯ. ಸರಿ, ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 9. ಸಂಜಯ ಉವಾಚ ಏವ ಮುಕ್ತ್ವಾ ಹೃಷಿಕೇಶಂ ಗುಡಾಕೇಶಃ ಪರಂತಪ
न योत्स्य इति गोविन्दम् उक्त्वा तूष्णीं बभूवः. हरे कृष्ण माताजि. ಧನ್ಯವಾದ. ಹರೇ ಕೃಷ್ಣ. ಕಾಂತಮಣಿ ಮಾತಾಜಿ. सञ्जय उवाच एवमुक्त्वा ऋषिकेशं गुडाकेशः परन्तपः नायोत्स्य इति गोविन्दम् उक्त्वा तूष्णीं बभूवः. हरे कृष्ण माताजि. ಹರೇ ಕೃಷ್ಣ. ಲಲಿತಾ ಮಾತಾಜಿ. हरे कृष्ण माताजि. सञ्जय उवाच एवमुक्त्वा हृषीकेशं गुडाकेशः परन्तपः नायोत्स्य इति गोविन्दम् उक्त्वा तूष्णीं बभूवः. हरे कृष्ण. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹಾ ಮಾತಾಜಿ ಹೇಳಿ. ಹೇಳ್ತಾರೆ ಮಾತಾಜಿ. ಇನ್ನು ಹೇಳಿಸ್ಬೇಕಾ? ಇಲ್ಲ, ಇನ್ನೊಂದು ಮಾಡೋಣ, ಇನ್ನೊಂದು ಶ್ಲೋಕ ಹೇಳಿಸೋಣ. ಹೌದಾ? ಮತ್ತೆ ನೆಕ್ಸ್ಟ್ ಹೋಗ್ತಾನೆ. ನೆಕ್ಸ್ಟ್ ಶ್ಲೋಕ ಲಾಸ್ಟ್ ಶ್ಲೋಕ ಮಾಡೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 2 ಶ್ಲೋಕ. ತಮುವಾಚ ಋಷಿಕೇಶಃ ಪ್ರಹಸನ್ನೀವ ಭಾರತ ಸೇನಯೋರುಭಯೋರ್ಮಧ್ಯೆ ವಿಷೀದಂತಂ ಇದಂ ವಚಃ. ತಮುವಾಚ ಋಷಿಕೇಶಃ ಪ್ರಹಸನ್ನೀವ ಭಾರತ ಸೇನಯೋರುಭಯೋರ್ಮಧ್ಯೆ ವಿಷೀದಂತಮಿದಂ ವಚಃ. ಈ ಶ್ಲೋಕದಲ್ಲಿ ಮತ್ತೆ ಸಂಜಯ್ ಹೇಳ್ತಾ ಇದ್ದಾನೆ ಧೃತರಾಷ್ಟ್ರನಿಗೆ, ಹೇ ಭರತ ವಂಶಜನೇ ಅಂತ ಹೇಳಿ ಯಾರು ಋಷಿಕೇಶ ಹೇಳ್ತಾ ಇದ್ದಾನೆ. ತಮುವಾಚ ಋಷಿಕೇಶ, ಕೃಷ್ಣ ಈ ಮಾತುಗಳನ್ನ ಹೇಳಿದ. ತಮುವಾಚ ಋಷಿಕೇಶ. ಋಷಿಕೇಶ ಅಂತಂದ್ರೆ ಏನು? ಋಷಿಕೇಶ ಅಂತಂದ್ರೆ ಯಾಕೆ ಹೇಳ್ತಾರೆ? ಇಂದ್ರಿಯಗಳ ಒಡೆಯನಾದಂತ ಕೃಷ್ಣ, ಎಲ್ಲ ಇಂದ್ರಿಯಗಳ ನಿಗ್ರಹ ಮಾಡುವಂತವನವನು. ಹಾಗಾಗಿ ಅವನ್ಗೆ ಋಷಿಕೇಶ ಅಂತ ಸಂಬೋಧನೆ ಮಾಡಲಾಗಿದೆ. ಋಷಿಕೇಶ ಹೀಗೆ ಹೇಳಿದ. ಹೇಗೆ ಹೇಳಿದ? ಪ್ರಹಸನ್ನೀವ ಭಾರತ. ಪ್ರಹಸನ್ನೀವ ಅಂತಂದ್ರೆ ಏನು? ಪ್ರಹಸನ ಅಂತಂದ್ರೆ ಮುಗುಳ್ ನಗುತ್ತಾ, ನಸು ನಗುತ್ತಾ ಅಂತ. ನಸು ನಗುತ್ತಾ ಕೃಷ್ಣ ಹೀಗೆ ಹೇಳಿದ. ಭಾರತ ಅಂತ ಹೇಳಿ ಉಚ್ಚಾರಣೆ ಮಾಡ್ತಾನೆ. ಭಾರತ ಅಂತಂದ್ರೆ ಯಾಕಂದ್ರೆ ಅರ್ಜುನ ಭರತ ವಂಶದವನು, ಹಾಗಾಗಿ ಭರತ ವಂಶದವನೇ ಅಂತ ಹೇಳಿ ಹೇಳ್ತಾನೆ. ಸೇನಯೋರುಭಯೋರ್ ಮಧ್ಯೆ. ಸೇನಯೋ ಅಂತ ಸೈನ್ಯಗಳು, ಉಭಯೋ ಅಂತಂದ್ರೆ 2 ಪಕ್ಷಗಳು, ಮಧ್ಯೆ ಅಂತಂದ್ರೆ ನಡುವೆ, 2 ಸೈನ್ಯಗಳ ಮಧ್ಯೆ ವಿಷೀದಂತಂ ಇದಂ ವಚಃ. ವಿಷೀದಂತಂ ಇದಂ ವಚಃ ಅಂದ್ರೆ ವಿಷಾದದಲ್ಲಿ ಮುಳುಗಿದ ಅರ್ಜುನನ್ನ ಕುರಿತು. 2 ಸೇನೆಗಳ ಮಧ್ಯೆ ಅವನಿಗೆ ಏನಾಗ್ತಾ ಇದೆ? ವಿಷಾದ ಆಗ್ತಾ ಇದೆ. ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ವಿಷಾದಿಸುವಂತಹ ಅರ್ಜುನನಿಗೆ ಮುಗುಳ್ನಗುತ್ತಾ ಕೃಷ್ಣ ಹೀಗೆ ಹೇಳಿದ ಅಂತ ಹೇಳಿ ಈ ಶ್ಲೋಕದಲ್ಲಿ ಹೇಳ್ತಾರೆ. ಸರಿ ಮಾತಾಜಿ, 5 ಜನರಿಗೆ ಹೇಳಿಸಿ ಮೀಟಿಂಗ್ ಏನ್ ಮಾಡ್ರಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ ಜೀವನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 10. ತಮುವಾಚ ಋಷಿಕೇಶಃ ಪ್ರಹಸನ್ನೇವ ಭಾರತ ಸೇನಯೋರ್ಭಯೋರ್ಮಧ್ಯೆ ವಿಷದಂತಿಮಿದಂ ವಚಃ. ವಿಷೀದಂತಂ, ಇದು ಹೀಗೆ ಹೇಳಿ ನೀವು. ವಿಷೀದಂತಂ ಇದಂ ವಚಃ. ಮಧುರ ವೆಂಕಟೇಶ್ ಮಾತಾಜಿ. ವಿಷೀದಂತಮಿದಂ ವಚಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಧುರ ವೆಂಕಟೇಶ್ ಮಾತಾಜಿ. ಮಂಜುಳಾ ಮಾತಾಜಿ ಹೇಳಿ. ಶ್ಲೋಕ 10. ತಮುವಾಚ ಋಷಿಕೇಶಃ ಪ್ರಹಸನ್ನೀವ ಭಾರತ ಸೇನಯೋರ್ಭಯೋರ್ಮಧ್ಯೆ ವಿಷೀದಂತಮಿದಂ ವಚಃ. ಹರೇ ಕೃಷ್ಣ. ಮಂಜುಳಾ ದೇವಿ ಮಾತಾಜಿ. ಹೇಳಿ ಬೇಗ. ಹೋಗ್ತೀನಿ ಮಾತಾಜಿ. ಹೌದು. ಏನು ಇದಾಗುತ್ತೆ. ಶ್ಲೋಕ 10. ಸಮುವಾಚ ಋಷಿಕೇಶಃ ಪ್ರಹಸನ್ನೀವ ಭಾರತ ಸೇನಯೋರುಭಯೋರ್ಮಧ್ಯೆ
ವಿಷೀದಂತಮಿದಂ ವಚಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಮಾತಾಜಿ ನಾನು ಓದ್ಲಾ ಮಾತಾಜಿ? ಓದಿ ಮಾತಾಜಿ. ತಮುವಾಚ ಋಷಿಕೇಶಃ ಪ್ರಹಸನ್ನಿವ ಭಾರತ ಸೇನಯೋರುಭಯೋರ್ಮಧ್ಯೆ ವಿಷಿದಂತಮಿದಂ ವಚಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿನ ಹೇಳಿಸ್ಬೇಕಾ? ಸಾಕು ಮಾತಾಜಿ, ಮೀಟಿಂಗ್ ಅನ್ನ ಏನ್ ಮಾಡೋಣ? ಆದ್ರಲ್ಲ 5 ಜನ. ಸರಿ. ಸೊ ಇವತ್ಗ ಹೇಳಿರುವಂತಹ 10 ಶ್ಲೋಕದಲ್ಲಿ ಏನಾದ್ರು ನಿಮ್ಗೆ ಗೊಂದಲ ಇದ್ರೆ ಕೇವಲ ಇದು ಸ್ಕ್ರೀನ್ ಶೇರ್ ಮಾಡ್ತಾ ಇದೆ ಅಂತ ಅಲ್ಲಿ ನೋಡಿ ಅಲ್ಲ, ನೀವು ಭಗವದ್ಗೀತೆ ಪುಸ್ತಕವನ್ನು ಕೂಡ ಓಪನ್ ಮಾಡಿ ಇಟ್ಕೊಳ್ಳಿ. ಯಾಕೆಂದ್ರೆ ಇಲ್ಲಿ ಸ್ಲೈಡ್ ನಿಮ್ಗೆ ಶೇರ್ ಮಾಡ್ತಾ ಇರುವಂತದ್ದು ಮತ್ತೆ ಪುಸ್ತಕದಲ್ಲಿ ಇರುವಂತದ್ದು ಇಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬಹುದು. ಸಂಧಿಗಳಲ್ಲಿ ಕೂಡಿ ಹೇಳೋದ್ರಲ್ಲಿ ಇಲ್ಲಿ ಬಿಡಿಸಿಕೊಳ್ಳಾಗಿರುತ್ತೆ, ಅಲ್ಲಿ ಬಿಡಿಸಿ ಇರೋದಿಲ್ಲ. ಹಾಗಾಗಿ ಬಿಡಿಸಿ ಎಲ್ಲಿ ಇಲ್ಲ, ಹೇಗೆ ಬಿಡಿಸಿದ್ದಾರೆ ಅನ್ನೋದನ್ನ ವ್ಯತ್ಯಾಸ ತಿಳ್ಕೊಳ್ಳಿಕ್ಕೆ ನೀವು ಭಗವದ್ಗೀತೆ ಪುಸ್ತಕವನ್ನು ಕೂಡ ನಿಮ್ ಮುಂದೆ ಇಟ್ಕೊಳ್ಳಿ. ಏನಾದ್ರೂ ಮಧ್ಯದಲ್ಲಿ ವ್ಯತ್ಯಾಸ ಇದ್ರೆ ಕೊನೆಗೆ ನೀವು ಹ್ಯಾಂಡ್ ರೈಸ್ ಮಾಡಿ ನಾವು ಡಿಸ್ಕಸ್ ಮಾಡೋಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ ಗುರುದೇವ್ ಕಿ ಜೈ.